Krishna 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 Hare 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 Ram Hare Ram Rama Rama Hare Krishna 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 Hare 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 Ram Hare Ram Rama Rama Hare 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 Krishna 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 Hare 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 Rama Hare Rama 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 Krishna. Hare Krishna 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 Hare 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 Rama Hare Rama 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 Hare 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 Krishna 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 Hare 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 Rama Hare Rama Krishna Hare Krishna 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 Hare 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 Rama Rama Hare Krishna Krishna Hare 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 Rama Hare Krishna. Hare Krishna. ನಮಗೆ ಶ್ರೀಲ ಪ್ರಭುಪಾದರ ಲೀಲಾಮೃತ ಈ ಓದುವ ತರಗತಿಯನ್ನು ಮಾಡಲು ಅವಕಾಶ ಮಾಡಿಕೊಟ್ಟ ನಮ್ಮ ದೇವಾಲಯದ ರಾಧಾ ಗೋವಿಂದ ಮಂದಿರದ ಅಧ್ಯಕ್ಷರಾದ ನಮನಿಷ್ಠ ದಾಸ್ ಪ್ರಭುಜಿಗೆ ಹಾಗೂ ಇತರ ಎಲ್ಲ ಗುರುಗಳಿಗೂ ಕೂಡ ನಾನು ನಿಮ್ಮೆಲ್ಲರ ಪರವಾಗಿ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಹಾಗೆ ಇಸ್ಕಾನ್ ಫೌಂಡರ್ ಶ್ರೀಲ ಪ್ರಭುಪಾದ್ ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಬಂದಂತ ಎಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ ಇಂದಿನ
ತರಗತಿಯನ್ನು ಪ್ರಾರಂಭಿಸೋಣ. ಹರೇ ಕೃಷ್ಣ. ಮೊದಲಿಗೆ ಪ್ರಾರ್ಥನೆಯನ್ನು ಮಾಡೋಣ. ಓಂ ಅಜ್ಞಾನತಿ ಮಿರಂಧಸ್ಯ ಜ್ಞಾನಾಂಜನಶಲಾಕಾಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರು ಶ್ರೀಯುತಪದಕಮಲಂ ಶ್ರೀಗುರುನ್ ವೈಷ್ಣವಾಂಶ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಶ್ರೀಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಂ ಸಹಗಣ ಲಲಿತ ಶ್ರೀ ವಿಶಾಖಾನಿತಂ ಶಾ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮಸ್ತುತೆ. ತಪ್ತ ಕಾಂಚನ ಗೌರಾಂಗೇ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿ ಪ್ರಿಯೆ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜಯ ಶ್ರೀ ನಮೋ ಓಂ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿ ಇತಿ ನಾಮಿನೆ. ನಮಸ್ತೆ ಸರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶ ತಾರಿಣಿ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಕೃಷ್ಣ. ಸ್ಕ್ರೀನ್ ಬಂದಿದೆ ಅಲ್ಲ ಎಲ್ಲರಿಗೆ? ಬಂದಿದೆ ಮಾತಾಜಿ. ಬಂದಿದೆ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಮಂಗಳ ಮಾತಾಜಿ ಓದಿ. ಕರೋಲ್ ಬೇಕರ್ ಅಲ್ಲಿಂದ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಓದಿ. ಮಾತಾಜಿ ಕ್ರೌಡ್ ಇದೆ, ಒಂದ್ ಸ್ವಲ್ಪ ಆಮೇಲೆ ಮಾತಾಡ್ತೀನಿ ಮಾತಾಜಿ. ಓಕೆ. ಹರಿಣಿ ಮಾತಾಜಿ ಓದ್ತೀರಾ? ನಮಿತಾ ಮಾತಾಜಿ. ಹರೇ ಕೃಷ್ಣ. ಹಾ ಮಾತಾಜಿ ಹೇಳಿ. ಅಲ್ಲಿ ಓದ್ಲಿಕ್ಕೆ ಮಾತಾಜಿ ಒಂದು ಪೇಜ್, ನಿಮ್ಗೆ ಒಂದು ಚಾನ್ಸ್. ಎಸ್ ಮಾತಾಜಿ. ಥ್ಯಾಂಕ್ ಯು. ಫ್ರೀ ಇದ್ದೀರಾ? ಹಾ ಇಲ್ಲ, ಮಾಡ್ಕೊಳ್ತೇನೆ ಮಾತಾಜಿ ಫ್ರೀ. ಎಸ್. ಎಲ್ಲಿಂದ ಓದ್ಬೇಕು ಮಾತಾಜಿ? ಕರೋಲ್. ಅಲ್ಲಿಂದ. ಎಸ್ ಮಾತಾಜಿ. ಕರೋಲ್ ಬೇಕರ್ ಕೂಡ ಹೆಚ್ಚು ಗಂಭೀರವಾದ ಕೀರ್ತನಕ್ಕೆ ಪ್ರಾಶಸ್ತ್ಯ ನೀಡಿದ್ದಳು. ಜನರು ತಮ್ಮ ವೈಯಕ್ತಿಕ ಹತಾಶೆಯನ್ನು ಒರಟು ಗಾಯನ ಮತ್ತು ನರ್ತನದ ಮೂಲಕ ವ್ಯಕ್ತಪಡಿಸಲು ಪ್ರಯತ್ನಿಸುತ್ತಿರುವರೆಂದು ಆಕೆ ಭಾವಿಸಿದಳು. ಎರಡನೆಯ ಸಾಲು ಮರಗಳ ದಾರಿಯಲ್ಲಿ ಅಂದ್ರೆ ಅವೆನ್ಯೂ ಕೆಲವು ಬಾರಿ ಆಕೆ ಉಪಸ್ಥಿತಳಾದ ಸಂಜೆಯ ಕೀರ್ತನೆಗಳು ಉದ್ವೇಗದ ಸಂದರ್ಭಗಳಾಗಿದ್ದವು. ಒಮ್ಮೆ ಹದಿಹರೆಯದವರ ತಂಡವೊಂದು ಅಂಗಡಿ ಮಳಿಗೆಯೊಳಗೆ ಗೇಲಿ ಮಾಡುತ್ತಾ ಕಿರುಚುತ್ತಾ ಬಂದಿತ್ತು. ಹೇ, ಏನು ನರಕ ಇದು! ಯಾವುದೇ ಕ್ಷಣದಲ್ಲಿ ಬಂಡೆಯೊಂದು ದೊಡ್ಡ ಕಿಟಕಿಯ ಮೂಲಕ ರಭಸದಿಂದ ತೂರಿ ಬರಬಹುದೆಂದು ಆಕೆ ಯೋಚಿಸುತ್ತಿದ್ದಳು. ಅದು ಹೇಗಾದರಿರಲಿ, ಆಕೆಯ ಹಳೆಯ ಗೆಳೆಯ ಇದರಲ್ಲಿ ಆಸಕ್ತನಾಗಿರಲಿಲ್ಲ. ಒಂದೇ ನಿಮಿಷ, ಅದನ್ನು ಸ್ಪೆಕ್ಟ್ ಹಾಕಿಲ್ಲ, ಹೇಳ್ತೇನೆ. ಜೇಮ್ಸ್ ಗ್ರೀನ್ ಮುಜುಗರಕ್ಕೆ ಒಳಗಾಗಿದ್ದ.
ಹೊಸಬರಲ್ಲಿ ಹೆಚ್ಚಿನವರು ಸ್ವಾಮೀಜಿಯವರಲ್ಲಿ ಗಂಭೀರ ನಿಷ್ಠೆಯನ್ನು ತೋರುತ್ತಿದ್ದರು. ಆದರೆ ಅದು ಅವನಿಗೆ ಸಾಧ್ಯವಾಗಿರಲಿಲ್ಲ. ಸ್ವಾಮೀಜಿ ಹಾಗೂ ಅವರ ಹೊಸ ಆಂದೋಲನದ ಬಗ್ಗೆ ಅವನಿಗೆ ಕೆಟ್ಟ ಭಾವನೆ ಇರಲಿಲ್ಲ. ಆದರೆ ಒಂಟಿಯಾಗಿ ಇರುವುದಕ್ಕೆ ಆತ ಹೆಚ್ಚು ಇಷ್ಟಪಟ್ಟ. ಪ್ರಭುಪಾದರ ಹಳೆಯ ಮೇಲ್ನಗರದ ಗೆಳೆಯ ರಾಬರ್ಟ್ ನೆಲ್ಸನ್ ತನಗೆ ಪ್ರಭುಪಾದರ ಬಗ್ಗೆ ಇರುವ ಸದ್ಭಾವನೆಯಿಂದ ಎಂದೂ ವಿಚಲಿತನಾಗಲಿಲ್ಲ. ಆದರೆ ಆತ ತನ್ನದೇ ಆದ ಸಹಜ ರೀತಿಯಲ್ಲಿ ಸಾಗುತ್ತಿದ್ದ. ಎಂದೂ ಯಾವುದೇ ಗಂಭೀರ ಶಿಸ್ತನ್ನು ಅಳವಡಿಸಿಕೊಳ್ಳಲಿಲ್ಲ. ಪ್ರಭುಪಾದರು 2ನೇ ಅವೆನ್ಯೂ ರಸ್ತೆಗೆ ಆಗಮಿಸಿದ ಕೂಡಲೇ ಪ್ರಾಯಃ ಆಧ್ಯಾತ್ಮಿಕ ಸಂಘಟನೆಯನ್ನು ಪ್ರಾರಂಭಿಸಿದ್ದರು. ಅಂದಿನಿಂದ ಪ್ರಭುಪಾದರಿಗೆ ಹಿಂದೆ ಮೇಲ್ನಗರದಲ್ಲೂ ಬವೇರಿಯಲ್ಲೂ ಸಹಾಯ ಮಾಡಿದವರಲ್ಲ ಅದೇಕೋ ಮುಂದಕ್ಕೆ ಸಾಗಲು ಬಯಸಲಿಲ್ಲ. ಹೊಸಬರು ಅವರಿಗೆ ಸಹಾಯ ಮಾಡಲು ಬರುತ್ತಿದ್ದರು. ಕಾರ್ಲ್ ಜೇಮ್ಸ್ ಕರೋಲಾ ಹಾಗೂ ಅವರಂತಿರುವ ಇತರರು ತಮ್ಮನ್ನು ಬದಲಾಯಿಸಲಾಗಿದೆ ಮತ್ತು ಸ್ವಾಮೀಜಿಯವರಿಗೆ ತಾವು ನೀಡಬೇಕಾದ ಉಪಕಾರ ಕೊನೆಗೊಳ್ಳುತ್ತಿದೆ ಎಂದು ಭಾವಿಸಿದರು. ಇದು ಒಂದು ರೀತಿಯ ಪಹರೆಯ ಬದಲಾವಣೆಯಾಗಿತ್ತು. ಹಳೆಯ ಪಹರೆಯ ಸದಸ್ಯರು ಈಗಲೂ ಅವರ ಹಿತೈಷಿಗಳಾಗಿದ್ದರೂ ಕೂಡ ಚದರಿ ಹೋಗತೊಡಗಿದರು. ಬ್ರೂಸ್ ಸ್ಕಾರ್ಪ್ ಆಗ ತಾನೇ ನ್ಯೂಯಾರ್ಕ್ ವಿಶ್ವವಿದ್ಯಾಲಯದಿಂದ ಪದವಿ ಪಡೆದಿದ್ದ. ಕೆಲಸಕ್ಕೆ ಅರ್ಜಿ ಹಾಕುತ್ತಿದ್ದ. ಒಂದು ದಿನ ಅವನ ಹಳೆಯ ಸಹವಾಸಿಯೊಬ್ಬ 2ನೇ ಅವೆನ್ಯೂ ರಸ್ತೆಯಲ್ಲಿ ತಾನು ಭೇಟಿ ಮಾಡಿದ ಸ್ವಾಮೀಜಿಯವರ ಬಗ್ಗೆ ಅವನಿಗೆ ಹೇಳಿದ. ಅವರು ಅಲ್ಲಿ ಹಾಡುತ್ತಾರೆ. ಅಲ್ಲಿ ಒಂದು ಸಾರ್ವತ್ರಿಕವಾದ ಸಂಗತಿ ಇದೆ. ಅವರೆಲ್ಲ ಅಲ್ಲಿ ನರ್ತಿಸುತ್ತಾರೆ. ಅಲೆನ್ ಗಿನ್ಸ್ಬರ್ಗ್ ಅಲ್ಲಿ ಇದ್ದು ಎಂದೆಲ್ಲ ಆ ಮಿತ್ರ ಹೇಳಿದ. ಅಲೆನ್ ಗ್ರೀನ್ಬರ್ಗ್ಸ್ ಅಲ್ಲಿ ಇದ್ದು ಎಂದೆಲ್ಲ ಆ ಮಿತ್ರ ಹೇಳಿದ. ಸ್ವಾಮೀಜಿಯವರನ್ನು ಅರ್ಥ ಮಾಡಿಕೊಳ್ಳುವುದು ಕಷ್ಟಕರ. ಅಲ್ಲದೆ ಅವರ ಅನುಯಾಯಿಗಳು ಅವರ ಮಾತುಗಳನ್ನು ಧ್ವನಿ ಮುದ್ರಣ ಯಂತ್ರದಲ್ಲಿ ಧ್ವನಿ ಮುದ್ರಿಸಿದ್ದಾರೆ ಎಂದೂ ಅವನು ವಿವರಿಸಿದ. ಅವರೇಕೆ ಧ್ವನಿ ಮುದ್ರಣ ಯಂತ್ರವನ್ನಿಟ್ಟುಕೊಳ್ಳಬೇಕು? ಅದೇನು ತುಂಬಾ ಆಧ್ಯಾತ್ಮಿಕವಲ್ಲ ಎಂದರು ಬ್ರೂಸ್ ಆಸಕ್ತನಾದ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಪಾರ್ವತಮ್ಮ ಓದ್ತೀರಾ? ಹರೇ ಕೃಷ್ಣ. ಪಾರ್ವತಮ್ಮ ಓದ್ಲಾ? ಒಂದ್ ನಿಮಿಷ ಮಾತಾಜಿ. ಪಾರ್ವತಮ್ಮ ಓದ್ತೀರಾ? ಓದ್ತೀನಿ ಮಾತಾಜಿ. ಓದಿ. ಆತ ಆಗಲೇ ಭಾರತೀಯ ಸಂಸ್ಕೃತಿಯ ಭಕ್ತನಾಗಿದ್ದ. 4 ವರ್ಷಗಳ ಹಿಂದೆ ಆತ ಕೇವಲ 20 ವರ್ಷದವನಿದ್ದಾಗ ಬೇಸಿಗೆ ಕಾಲದಲ್ಲಿ ಅಮೆರಿಕೆಯ ಸರಕು ಸಾಗಣೆ ಹಡಗಿನಲ್ಲಿ ಉಗ್ರಾಣಿಯಾಗಿ ಕೆಲಸ ಮಾಡುತ್ತಾ ಭಾರತಕ್ಕೆ ಹೋಗಿದ್ದ. ಅಲ್ಲಿ ದೇವಸ್ಥಾನಗಳನ್ನು ಸಂದರ್ಶಿಸಿ ಶಿವ ಮತ್ತು ಗಣೇಶನ ವಿಗ್ರಹಗಳನ್ನು, ಗಾಂಧೀಜಿಯನ್ನು ಕುರಿತ ಪುಸ್ತಕಗಳನ್ನು ಕೊಂಡುಕೊಂಡಿದ್ದ. ತಾನು ಆ ಸಂಸ್ಕೃತಿಯ ಭಾಗವೋ ಎಂದು ಭಾವಿಸಿದ್ದ. ಆತ NYUಗೆ ಮರಳಿ ಬಂದಾಗ ಭಾರತದ ಬಗ್ಗೆ ಹೆಚ್ಚು ಓದಿದ್ದ. ಚಾರಿತ್ರಿಕ ಅವಧಿಗೆ ಸಂಬಂಧಿಸಿದಂತೆ ಗಾಂಧೀಜಿಯವರ ಬಗ್ಗೆ ಲೇಖನಗಳನ್ನು ಬರೆದಿದ್ದ. ಆತ ಭಾರತೀಯ ಚಿತ್ರಗಳನ್ನು ನೋಡುತ್ತಿದ್ದ. ಸಂಗೀತ ಕಚೇರಿಗಳಿಗೆ ಹೋಗುತ್ತಿದ್ದ. ಬ್ರೂಸ್ ಭಗವದ್ಗೀತೆಯನ್ನು ಓದುತ್ತಿದ್ದ. ಮಾಂಸ ತಿನ್ನುವುದನ್ನು ಬಿಟ್ಟು ಬಿಟ್ಟಿದ್ದ. ಭಾರತಕ್ಕೆ ಮರಳಿ ಕಾಲೇಜಿನಲ್ಲಿ ಉನ್ನತ ಅಧ್ಯಯನವೊಂದನ್ನು ಕೈಗೊಂಡು ಅಮೆರಿಕೆಗೆ ಹಿಂದಿರುಗಿ ಬಂದು ಪೌರಾತ್ಯ ಧರ್ಮಗಳನ್ನು ಕಲಿಸಬೇಕೆಂಬ ಯೋಜನೆಯನ್ನು ಹಾಕಿಕೊಂಡಿದ್ದ. ಆದರೆ ಈ ಮಧ್ಯೆ ಆತ LSDU ಪ್ರಯೋಗ ಮಾಡುತ್ತಿದ್ದ. ಚೆಕ್ ಬರ್ನೆಟ್ 18ರ ಹರೆಯದವನು. ಆತನ ತಾಯಿ ವಿವಾಹ ವಿಚ್ಛೇದನ ಪಡೆದು ಆಗಷ್ಟೇ ಗ್ರೀನ್ವಿಚ್ ಹಳ್ಳಿಗೆ ಹೋಗಿದ್ದಳು. ಅಲ್ಲಿ ಆಕೆ NYUನಲ್ಲಿ ಮನಃಶಾಸ್ತ್ರವನ್ನು ಅಧ್ಯಯನ ಮಾಡುತ್ತಿದ್ದಳು. ಚೆಕ್ ತನ್ನ ತಾಯಿಯ ಮಳಿಗೆಯಿಂದ ಹೊರಬಿದ್ದು ಕೆಳಪೂರ್ವ ಬದಿಯ 12ನೆಯ ಬೀದಿಯ ಮನೆಯೊಂದಕ್ಕೆ ಬಂದಿದ್ದ. ನೆರೆಹೊರೆಯಲ್ಲಿ ಅಲೆನ್ ಗಿನ್ಸ್ಬರ್ಗ್ ಹಾಗೂ ಇತರ ಹಿಪ್ಪಿ ಕವಿಗಳು, ಸಂಗೀತಗಾರರು ಇದ್ದರು. ಉದಯೋನ್ಮುಖ ಜಾರ್ಜ್ ಕೊಳಲು ವಾದಕನಾದ ಆತ ನಗರದಲ್ಲಿ ಅನೇಕ ವೃತ್ತಿಪರ ತಂಡಗಳೊಂದಿಗೆ ಕೆಲಸ ಮಾಡುತ್ತಿದ್ದ.
6 ವರ್ಷಗಳಿಂದ ಹಠಯೋಗ ಅಭ್ಯಾಸ ಮಾಡುತ್ತಿದ್ದ. ಚೆಕ್ ಇತ್ತೀಚೆಗಷ್ಟೇ LSD ಪ್ರಯೋಗ ಮಾಡುತ್ತಿದ್ದ. ಆತ ಪದ್ಮಗಳ ಹಾಗೂ ಏಕಾಗ್ರ ಚಕ್ರಗಳ ದೃಷ್ಟಿಯನ್ನು ಪಡೆದಿದ್ದ. ಆದರೆ ಕೆಳಗೆ ಬಂದ ಬಳಿಕ ವಿಷಯ ಸುಖದಲ್ಲಿ ಹಿಂದೆಂದಿಗಿಂತಲೂ ಹೆಚ್ಚಾಗಿ ಎರಡನೇ ಅವಿನ್ಯದಲ್ಲಿ ಭಾರತೀಯ ಸ್ವಾಮಿಯೊಬ್ಬರು ಎಲ್ಲಿ ಮಾತಾಜಿ ಇತ್ತೀಚೆಗಷ್ಟೇ ಪ್ರಯೋಗ ಮಾಡುತ್ತಿದ್ದ. ಆತ ಪದ್ಮಗಳ ಹಾಗೂ ಏಕಾಗ್ರ ಚಕ್ರಗಳ ದೃಷ್ಟಿಯನ್ನು ಪಡೆದಿದ್ದ. ಆದರೆ ಕೆಳಗೆ ಬಂದ ಬಳಿಕ ವಿಷಯ ಸುಖದಲ್ಲಿ ಹಿಂದೆಂದಿಗಿಂತಲೂ ಹೆಚ್ಚಾಗಿ ಪಾಲ್ಗೊಳ್ಳುತ್ತಿದ್ದ. ಡಕ್ನ ಅತ್ಯಾಪ್ತ ಮಿತ್ರನೊಬ್ಬ ಆ ಬೇಸಿಗೆಯಲ್ಲಿ ಇದ್ದಕ್ಕಿದ್ದಂತೆ ಸಲಿಂಗ ರತಿಗೆ ಒಳಗಾಗಿ ಚಕ್ನನ್ನು ಜಿಗುಪ್ಸಿತನನ್ನಾಗಿ ದೋಷೈಕದರ್ಶಿಯನ್ನಾಗಿ ಮಾಡಿ ಹೋಗಿದ್ದ. ಕೆಳನಗರದ 2ನೇ ಅವಿನ್ಯೂನಲ್ಲಿ ಭಾರತೀಯ ಸ್ವಾಮಿಯೊಬ್ಬರು ನೆಲೆಸಿದ್ದಾರೆಂದು ಯಾರೋ ಚೆಕ್ಗೆ ಹೇಳಿದರು. ಆಗಸ್ಟ್ ನಲ್ಲಿ ಒಂದು ದಿನ ಆತ ಇಂದಿನ ಎಣೆಯಿಲ್ಲದ ಕಾಣಿಕೆಗಳ ಅಂಗಡಿಯ ಕಿಟಕಿಗೆ ಬಂದ. ಸ್ಟೀವ್ ಗಾರಿನೋ ನ್ಯೂಯಾರ್ಕ್ ಅಗ್ನಿಶಾಮಕ ದಳದಲ್ಲಿದ್ದ ಯೋಧನ ಮಗ. ಅದೇ ನಗರದಲ್ಲೇ ಬೆಳೆದು ಬ್ರೂಕ್ಲಿನ್ ಕಾಲೇಜಿನಿಂದ 1961ರಲ್ಲಿ ಪದವೀಧರನಾಗಿದ್ದ. ತಂದೆಯ ಪ್ರಭಾವದಿಂದ ನೌಕಾಯಾನದ ಕೆಲಸಕ್ಕೆ ಸೇರಿದ್ದ. ಅಲ್ಲಿ ಆತ 2 ವರ್ಷಗಳ ಕಾಲ ಸೈನ್ಯದ ಯಾಂತ್ರಿಕ ಜೀವನವನ್ನು ಸಹಿಸಿದ್ದ. ಸದಾ ಕೆಳಪೂರ್ವ ಬದಿಯ ಗೆಳೆಯರನ್ನು ಸೇರಲು ಬಿಡುವು ಸಿಗುವ ದಿನಕ್ಕಾಗಿ ಕಾಯುತ್ತಿದ್ದ. ಕೊನೆಗೆ ಅಧ್ಯಕ್ಷ ಕೆನಡಿಯ ಸಾವಿನ ಬಳಿಕ ಕೆಲ ತಿಂಗಳಲ್ಲಿ ಆತನನ್ನು ಗೌರವಪೂರ್ವಕವಾಗಿ ಬಿಟ್ಟುಕೊಡಲಾಗಿತ್ತು. ತನ್ನ ತಂದೆ ತಾಯಿಯರನ್ನು ನೋಡದೆ ಆತ ನೇರವಾಗಿ ಕೆಳಪೂರ್ವ ಬದಿಗೆ ಬಂದಿದ್ದ. ಆಗ ಅವನ ಮಾತಾಜಿ ಧನ್ಯವಾದಗಳು ಮಾತಾಜಿ. ಪ್ರವೀಣ ಮಾತಾಜಿ ಓದಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಆತ ನೇರವಾಗಿ ಕೆಳಪೂರ್ವ ಬದಿಗೆ ಬಂದಿದ್ದ. ಆಗ ಅವನ ಮನಸ್ಸಿನಲ್ಲಿ ಅದು ಜಗತ್ತಿನಲ್ಲೇ ಅತ್ಯಂತ ದೊಡ್ಡ ಆಧ್ಯಾತ್ಮಿಕ ಸ್ಥಳವಾಗಿ ವ್ಯಾಪಕವಾಗಿ ತೋರಿತ್ತು. ಆಗ ಫ್ರಾನ್ಸ್ ಕಾಫ್ಯ ಹಾಗೂ ಇತರರ ಸಾಹಿತ್ಯದ ಪ್ರಭಾವಕ್ಕೆ ಒಳಗಾಗಿ ಕಥೆಗಳನ್ನು, ಲಘು ಕಾದಂಬರಿಗಳನ್ನು ಬರೆಯುತ್ತಿದ್ದ. ಅಲ್ಲದೆ ಪ್ರಜ್ಞೆಯೊಂದಿಗೆ ಶೋಧ ಮತ್ತು ಪ್ರಯೋಗ ನಡೆಸಲು LSD ತೆಗೆದುಕೊಳ್ಳಲು ಆರಂಭಿಸಿದ. ಜಾರ್ಜ್ ಸಂಗೀತಗಾರನಾದ ಜಾನ್ ಕಾಲ್ಟ್ರೇನ್ ಧ್ವನಿ ಮುದ್ರಿಸಿದ ಪರಮ ಪ್ರೇಮ, ಆ ಲವ್ ಸುಪ್ರೀಂ, ದೇವರು ವಾಸ್ತವಿಕವಾಗಿ ಅಸ್ತಿತ್ವದಲ್ಲಿದ್ದಾನೆ ಎಂದು ಯೋಚಿಸಲು ಸ್ಟೀವ್ಗೆ ಪ್ರೋತ್ಸಾಹ ನೀಡಿತ್ತು. ಜೀವನಕ್ಕೆ ಸಾಕಾಗುವಷ್ಟು ಹಣವನ್ನು ಸ್ಟೀವ್ ಕಲ್ಯಾಣ ಮಂತ್ರಾಲಯದಲ್ಲಿ ಕೆಲಸ ಮಾಡುತ್ತಿದ್ದ. ಒಂದು ಮಧ್ಯಾಹ್ನ ಊಟದ ಸಮಯದಲ್ಲಿ 2ನೇ ಅವೆನ್ಯೂ ರಸ್ತೆಯಲ್ಲಿ ನಡೆದು ಬರುತ್ತಿದ್ದಾಗ ಮ್ಯಾಚ್ಲೆಸ್ ಗಿಫ್ಟ್ ಅಂಗಡಿಯನ್ನು ನೋಡಿದ. ಅಲ್ಲಿ ಕಿಟಕಿಯಲ್ಲಿ ಒಂದು ಸಣ್ಣ ಕಾಗದದ ತುಣುಕು ಕಾಣಿಸಿತು. ಅದರಲ್ಲಿ ಭಗವದ್ಗೀತೆಯ ಉಪನ್ಯಾಸಗಳು, AC ಭಕ್ತಿವೇದಾಂತ ಸ್ವಾಮಿ ಎಂಬ ಘೋಷಣಾ ವಾಕ್ಯ ಇತ್ತು. ಚಕ್ 2ನೇ ಅವೆನ್ಯೂ ರಸ್ತೆ ಮತ್ತು ಮೊದಲ ಬೀದಿಯ ಕಂಡೆ. ಒಳಗೆ ಯಾವುದೋ ಕೀರ್ತನ ನಡೆಯುವುದನ್ನು, ಕೆಲವು ಜನರು ಗೋಡೆಗೆ ಎದುರಾಗಿ ಕುಳಿತಿರುವುದನ್ನು ನೋಡಿದೆ. ಕಾಲು ಹಾದಿಯಲ್ಲಿ ನನ್ನ ಬದಿಯಲ್ಲಿ ಕೆಲವು ಮಧ್ಯಮ ವರ್ಗದ ಜನರು ಒಳಗೆ ನೋಡುತ್ತಾ ಕಿಸಿ ಕಿಸಿ ನಗುತ್ತಿದ್ದರು. ನಾನು ಅವರತ್ತ ತಿರುಗಿ ಕೈ ಜೋಡಿಸಿ ಕೇಳಿದೆ, ಸ್ವಾಮಿಯವರು ಇರುವುದು ಇಲ್ಲೇನಾ? ಅವರು ಕಿಸಿ ಕಿಸಿ ನಕ್ಕು ಹೇಳಿದರು, ಯಾತ್ರಿಕನೇ, ನಿನ್ನ ಶೋಧ ಕೊನೆಗೊಂಡಿತಪ್ಪ. ಈ ಉತ್ತರದಿಂದ ನನಗೆ ಆಶ್ಚರ್ಯವಾಗಲಿಲ್ಲ, ಏಕೆಂದರೆ ಇದು ಸತ್ಯ ಎಂದು ನಾನು ಭಾವಿಸಿದೆ. ಬ್ರೂಸ್ ಮತ್ತು ಚಕ್ ಒಬ್ಬರಿಗೊಬ್ಬರು ಅಪರಿಚಿತರು. 2 ಬಡಾವಣೆಗಳ ಅಂತರದಲ್ಲಿ ವಾಸಿಸುತ್ತಿದ್ದವರು. ತನ್ನ ಮಿತ್ರನ ಸಲಹೆ ಪಡೆದ ಬಳಿಕ ಬ್ರೂಸ್ ಕೂಡ ಅಂಗಡಿ ಮಳಿಗೆಗೆ ಹಾದಿ ಸವೆಸಿದ. ಬ್ರೂಸ್, ನಾನು ಹರೇ ಕೃಷ್ಣ ಮಂದಿರವನ್ನು ಹುಡುಕುತ್ತಿದ್ದೆ. ಹ್ಯೂಸ್ಟನ್ ಬೀದಿಗೆ ನಡೆದೇ ಹೋಗುವುದೆಂದು ನಿಶ್ಚಯಿಸಿದಾಗ ನಾನು ನನ್ನ ಮಳಿಗೆಯನ್ನು ಬಿಟ್ಟು ಸಾಲು ಮರಗಳ ದಾರಿ ಬಿಯಲ್ಲಿ ನಡೆದು ಬಂದೆ. ನಾನು ಮೊದಲು ಬೀದಿಗೆ ಬಂದಾಗ ಮರಗಳ ದಾರಿಗೆ ಬಂದೆ. ಆ ಬಳಿಕ ಒಂದ್ ನಿಮಿಷ. ಮೊದಲ ಬೀದಿಯ ಉದ್ದಕ್ಕೂ ನಾನು ದವಸ ಧಾನ್ಯಗಳ ಅಂಗಡಿಗಳನ್ನು ನೋಡುತ್ತಿದ್ದೆ. ಮುಂದೆ ಒಂದು ಚರ್ಚ್ ಇತ್ತು. ಅಲ್ಲಿ ಪ್ರತಿಯೊಬ್ಬರು ಎದ್ದು ನಿಂತು
ಜೋರಾಗಿ ಹಾರಾಡುತ್ತಿದ್ದರು, ಮದ್ದಳೆಗಳನ್ನು ಬಾರಿಸುತ್ತಿದ್ದರು. ಅನಂತರ ಮೊದಲ ಬೀದಿಯಲ್ಲಿ ಮುಂದೆ ಉದ್ದಕ್ಕೂ ನಡೆದು ಹೋಗುತ್ತಿದ್ದಂತೆಲ್ಲ ನಾನು ಈ ಜಗತ್ತನ್ನು ಬಿಟ್ಟು ಹೋಗುತ್ತಿದ್ದೇನೆ ಎಂಬ ಭಾವನೆ ಬಂದಿತ್ತು. ನೀವು ವಿಮಾನವನ್ನು ಹಿಡಿಯಲು ವಿಮಾನ ನಿಲ್ದಾಣಕ್ಕೆ ಹೋಗುತ್ತಿರುವಾಗ ಆಗುತ್ತಲ್ಲ, ಹಾಗೆ ನನಗೆ ಅನ್ನಿಸಿತು. ಈಗ ನನ್ನ ಒಂದು ಭಾಗವನ್ನು ಹಿಂದಕ್ಕೆ ಬಿಟ್ಟು ಹೋಗುತ್ತಿದ್ದೇನೆ. ನಾನು ಯಾವುದೋ ಕೆಲಸಕ್ಕೆ ಹೋಗುತ್ತಿದ್ದೇನೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ರಾಘವ್ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಆದರೆ ನಾನು 2ನೇ ಅವೆನ್ಯೂ ರಸ್ತೆಗೆ ಬಂದಿಳಿದಾಗ ಹರೇ ಕೃಷ್ಣ ಮಂದಿರವನ್ನು ಕಾಣದಾದೆ. ಅಲ್ಲೊಂದು ಗ್ಯಾಸ್ ಉಗ್ರಾಣ ಇತ್ತು. ಆನಂತರ ಚಿಕ್ಕ ಅಂಗಡಿ ಮಳಿಗೆಯನ್ನು ದಾಟಿ ಹಿಂದಕ್ಕೆ ನಡೆದೆ. ಕಿಟಕಿಯಲ್ಲಿ ಭಗವದ್ಗೀತಾ ಉಪನ್ಯಾಸ ಎಂದು ಘೋಷಿಸುವ ಕಪ್ಪು ಬಿಳುಪು ಫಲಕವನ್ನು ಕಂಡೆ. ನಾನು ಆ ಅಂಗಡಿ ಮಳಿಗೆಯನ್ನು ಪ್ರವೇಶಿಸಿದಾಗ ಅಲ್ಲಿ ಪಾದರಕ್ಷೆಗಳ ರಾಶಿ ಕಾಣಿಸಿತ್ತು. ಹಾಗಾಗಿ ನಾನು ಪಾದರಕ್ಷೆಗಳನ್ನು ಕಳಚಿಟ್ಟು ಒಳಗೆ ಬಂದು ಹಿಂದೆ ಕುಳಿತುಕೊಂಡೆ. ಸ್ಟೀವ್, ಈ ಒಂದು ತಂಡ ಆಗಲೇ ಸುಸ್ಥಾಪಿತವಾಗಿ ಸ್ವಲ್ಪ ಹೊತ್ತು ಸಭೆ ಸೇರುತ್ತಿದೆ ಎನ್ನುವ ಭಾವನೆ ನನಗಿತ್ತು. ನಾನು ಒಳಗೆ ಬಂದು ನೆಲದ ಮೇಲೆ ಕುಳಿತುಕೊಂಡೆ. ರಾಯ್ ಎಂದು ಹೆಸರು ಹೇಳಿಕೊಂಡ ಹುಡುಗನೊಬ್ಬ ನನ್ನಲ್ಲಿ ತುಂಬಾ ಸೌಜನ್ಯಪರನು, ಸ್ನೇಹಪರನು ಆಗಿದ್ದ. ಆತ ಆಗಲೇ ಆ ಸಭೆಗಳ ಅನುಭವ ಇರುವವನೆಂದು ತೋರಿತ್ತು. ಅವನು ನನ್ನ ಹೆಸರನ್ನು ಕೇಳಿದ. ನನಗೆ ಸುಗಮವೆನಿಸಿತು. ಕೂಡಲೇ ಸ್ವಾಮೀಜಿಯವರು ಬದಿಯ ಬಾಗಿಲಿನಿಂದ ಒಳಗೆ ಆಗಮಿಸಿದರು. ಅವರು ಕೇಸರಿ ಬಣ್ಣದ ದೋತರ ಹುಟ್ಟಿದ್ದರು. ಅಂಗಿ ತೊಟ್ಟಿರಲಿಲ್ಲ. ಕೇವಲ ಉದ್ದನೆಯ ಅಲಂಕಾರ ಪಟ್ಟಿಯಂತಹ ಬಟ್ಟೆಯನ್ನು ಗಂಟು ಹಾಕಿ ಬಲ ಹೆಗಲಿಗೆ ಅಡ್ಡವಾಗಿ ಇಳಿಬಿಟ್ಟಿದ್ದರು. ಅವರ ತೋಳುಗಳು ಎಡ ಹೆಗಲು ಬರಿದಾಗಿದ್ದವು. ಎದೆಯ ಒಂದು ಭಾಗವು ಬರಿದಾಗಿತ್ತು. ನಾನು ಅವರನ್ನು ಕಂಡಾಗ ಬುದ್ಧನನ್ನು ಯೋಚಿಸಿದೆ. ಬ್ರೂಸ್. ಅಲ್ಲೇ ಸುಮಾರು 15 ಜನರು ನೆಲದ ಮೇಲೆ ಕುಳಿತಿದ್ದರು. ಒಬ್ಬ ಉದ್ದ ಗಡ್ಡ ಬಿಟ್ಟವನು ಎದುರಿಗೆ ಬಲಬದಿಯಲ್ಲಿ ಗೋಡೆಗೆ ಹೊರಗೆ ಕುಳಿತಿದ್ದನು. ಸ್ವಲ್ಪ ಸಮಯದ ನಂತರ ಎದುರು ಬದಿಯ ಬಾಗಿಲು ತೆರೆಯಿತು. ಸ್ವಾಮೀಜಿ ಒಳಗೆ ನಡೆದು ಬಂದರು. ಅವರು ಒಳಗೆ ಬಂದಾಗ ಶ್ರೋತೃಗಳಲ್ಲಿ ಯಾರಿದ್ದಾರೆ ಎಂದು ನೋಡಲು ತಲೆಯನ್ನು ತಿರುಗಿಸಿದರು. ನಂತರ ನನ್ನನ್ನು ನೇರವಾಗಿ ದಿಟ್ಟಿಸಿ ನೋಡಿದರು. ನಮ್ಮ ಕಣ್ಣುಗಳು ಸೇರಿದವು. ಅವರು ನನ್ನನ್ನು ಅಧ್ಯಯನ ಮಾಡುವರೋ ಎನ್ನುವ ಹಾಗಿತ್ತು. ಇದು ನನ್ನ ಮನಸ್ಸಿನಲ್ಲಿ ಇದು ಮೊದಲ ಬಾರಿಗೆ ಸ್ವಾಮೀಜಿ ನನ್ನನ್ನು ನೋಡುತ್ತಿರುವ ಚಿತ್ರವನ್ನು ತೆಗೆಯುತ್ತಿರುವ ಹಾಗೆ ಅನಿಸಿತ್ತು. ಅಲ್ಲಿ ಕೊಂಚ ವಿರಾಮ ಇತ್ತು. ಆ ಬಳಿಕ ಅವರು ತುಂಬಾ ಪ್ರಸನ್ನರಾಗಿ ವೇದಿಕೆಯನ್ನೇರಿ ಕುಳಿತರು. ಒಂದು ಜೊತೆ ಕೈತಾಳವನ್ನು ತೆಗೆದುಕೊಂಡು ಅವರು ಕೀರ್ತನೆಗೆ ತೊಡಗಿದರು. ಆ ಕೀರ್ತನ ನನ್ನ ಮನಸ್ಸನ್ನು ತುಂಬಾ ತಟ್ಟಿದ ಸಂಗತಿಯಾಗಿತ್ತು. ಇದು ನಾನು ಹಿಂದೆಂದೂ ಕೇಳದಿರುವ ಅತ್ಯುತ್ತಮ ಸಂಗೀತವಾಗಿತ್ತು. ಅಲ್ಲದೆ ಇದಕ್ಕೆ ಅರ್ಥ ಇತ್ತು. ಇದು ನಮಗೆ ಹರೇ ಕೃಷ್ಣ ಪದಗಳನ್ನು ಪುನರಾವರ್ತಿಸುವಲ್ಲಿ ಯಾವುದೋ ಆನಂದವನ್ನು ನೀಡಿತು. ನಾನು ಇದನ್ನು ಕೂಡಲೇ ಅಭ್ಯಾಸವಾಗಿ ಸ್ವೀಕರಿಸಿದೆನು. ನಾನು ಅಂಗಡಿ ಮಳಿಗೆಯನ್ನು ಪ್ರವೇಶಿಸಿದೆ. ಒರಟು ನೆಲದಲ್ಲಿ ಹುಲ್ಲಿನ ಚಾಪೆ ಮೇಲೆ ಕುಳಿತ ವ್ಯಕ್ತಿ ಗಂಡು ಅಲ್ಲ ಹೆಣ್ಣು ಅಲ್ಲ ಎಂದು ಮೊದಲಿಗೆ ತೋರಿತು. ಆದರೆ ಅವರು ನನ್ನನ್ನು ನೋಡಿದಾಗ ನನಗೆ ಕಣ್ಣುಗಳಿಂದ ನೇರವಾಗಿ ಅವರನ್ನು ನೋಡಲಿಕ್ಕೂ ಆಗಲಿಲ್ಲ. ಆ ಕಣ್ಣುಗಳು ಅಷ್ಟು ಪ್ರಕಾಶಮಾನವಾಗಿದ್ದವು, ಥಳಥಳಿಸುತ್ತಿದ್ದವು. ಬಂಗಾರದ ಬಣ್ಣದ ಚರ್ಮ, ಗುಲಾಬಿ ಕೆನ್ನೆ, ಮುಖಕ್ಕೆ ಚೌಕಟ್ಟು ಹಾಕಿದಂತಿದ್ದ ದೊಡ್ಡ ಕಿವಿಗಳು, ಮಣಿಮಾಲೆಯ 3 ಎಲೆಗಳನ್ನು ಹಾಕಿಕೊಂಡಿದ್ದರು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಮುನಿರಾಜ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಎಲ್ಲಿನ ಮಾತಾಜಿ? ಒಂದು ಕತ್ತಿನಲ್ಲಿ ಇನ್ನೊಂದು ಸ್ವಲ್ಪ ಕೆಳಗೆ. ಹಾ ಮಾತಾಜಿ. ಹರೇ ಕೃಷ್ಣ. ಒಂದು ಕತ್ತಿನಲ್ಲಿ ಇನ್ನೊಂದು ಸ್ವಲ್ಪ ಕೆಳಗೆ, ಇನ್ನೊಂದು ಕೆಳಗೆ ಎದೆಯ ಮೇಲೆ, ಹೊಳೆಯುವ ಕಣ್ಣುಗಳ ಮೇಲ್ಭಾಗದಲ್ಲಿ ಪಸರಿಸಿದ ಉದ್ದವಾದ ಹಣೆ, ಉಬ್ಬಿನ ಮೇಲೆ ಅನೇಕ ಸುಕ್ಕುಗಳಿದ್ದವು. ಅವರ ತೋಳುಗಳು ಕೃಶವಾಗಿ ಉದ್ದವಾಗಿದ್ದವು. ಅವರ ಬಾಯಿ ವಿಶಾಲವೂ ಪೂರ್ಣವೂ ತುಂಬಾ ಕಪ್ಪು ಮತ್ತು ಕೆಂಪು ಬಣ್ಣವುಳ್ಳದ್ದು, ಮುಗುಳ್ನಗೆಗೆ ತುಂಬಿದಂಥದ್ದು ಆಗಿತ್ತು. ಅವರ ಹಲ್ಲುಗಳು ಅವರ ಕಣ್ಣುಗಳಿಂದ ಪ್ರಕಾರವಾಗಿದ್ದವು. ಅವರು ಕತ್ತರಿ ಕಾಲು, ಸಕಲ ಮಕ್ಕಳ ಆಸನ ಕಂಡಿರಲಿಲ್ಲ. ಆ ಆಸನ ಹಾಕಿದ್ದನ್ನು ಕಂಡಿರಲಿಲ್ಲ.
ಇದು ಕೊಳ್ಳುವ ಸ್ಥಿತಿ. ಆದರೆ ಅವರ ಬಲಪಾದ ತೊಡೆಗೆ ಅಡ್ಡವಾಗಿ ಹಾದು ಹಿಂದಕ್ಕೆ ಎಡ ತೊಡೆಯ ಬದಿಗೆ ಬಂದಿತ್ತು. ಒಂದು ಮೊಣಕಾಲು ಇನ್ನೊಂದರ ಮೇಲೆ ನೇರವಾಗಿ ಅವರ ಎದುರಿಗೆ ಚಾಚಿತ್ತು. ಅವರ ಪ್ರತಿಯೊಂದು ಅಭಿವ್ಯಕ್ತಿ ಹಾಗೂ ಭಾವಾಭಿನಯಗಳು ನಾನು ಹಿಂದೆ ನೋಡಿದ ಯಾವುದೇ ವ್ಯಕ್ತಿಯದಕ್ಕಿಂತ ಭಿನ್ನವಾಗಿತ್ತು. ಈ ಜಗತ್ತಿಗೆ ಮೀರಿದ ಸಂಸ್ಕೃತಿ ಮತ್ತು ಮನೋಭಾವದ ನನ್ನಂತವನಿಗೆ ತಿಳಿಯದ ಅರ್ಥಗಳು ಅದಕ್ಕಿವೆ ಎನ್ನುವುದನ್ನು ನಾನು ಗ್ರಹಿಸಿದೆ. ಅವರ ಪಕ್ಕೆಯಲ್ಲಿ ಒಂದು ಮಚ್ಚೆ ಇತ್ತು. ಅದದಡಿನಲ್ಲಿ ವಿಶಿಷ್ಟವಾದ ಜುಡ್ಡುಗಟ್ಟಿದ ಚರ್ಮ ಇತ್ತು. ಕರಾಟೆ ಪರಿಣತರು ತಮ್ಮ ಬೆರಳು ಗಣಿಕೆಗಳ ಮೇಲೆ ಬೆಳೆಸಿಕೊಳ್ಳುವ ವೃತ್ತಾಕಾರದ ಜಿಡ್ಡುಗಟ್ಟಿದ ಚರ್ಮದಂತೆ ಇತ್ತು. ಅವರು ಕೇಸರಿ ಬಣ್ಣ ಹಾಕಿದ ಅಂಚು ಕಟ್ಟಿದ ಬಟ್ಟೆ ಹುಟ್ಟಿದರು. ಅವರ ಬಗ್ಗೆ ಎಲ್ಲವೂ ವಿದೇಶಿಯವಾದುದು. ಅವರು ಪೂರ್ಣಕಾಂತಿ ಅವರ ಕೋಣೆಯಲ್ಲಿ ಕುಳಿತಿಲ್ಲ, ಬದಲಾಗಿ ಬೇರೆ ಯಾವುದೋ ಸ್ಥಳದಿಂದ ತಮ್ಮನ್ನು ಪ್ರದರ್ಶಿಸಿಕೊಳ್ಳುತ್ತಿದ್ದಾರೆ ಎನ್ನುವಂತೆ ಮಾಡಿತ್ತು. ಅವರು ಅದೆಷ್ಟು ಪ್ರಕಾಶಮಾನ ಬಣ್ಣವುಳ್ಳವರಾಗಿದ್ದೆಂದರೆ ಅದು ತಾಂತ್ರಿಕ ವರ್ಣದ ಚಲನಚಿತ್ರದಂತಿತ್ತು. ಅವರು ಅಲ್ಲೇ ಇದ್ದುದರಿಂದಾಗಿ ಅವರು ಮಾತನಾಡುವುದನ್ನು ನಾನು ಕೇಳಿದೆ. ಅವರು ನನ್ನೆದುರಿಗೆ ಕುಳಿತಿದ್ದರು. ಆಗಿದ್ದರೂ ನಾನು ಅವರನ್ನು ಸ್ಪರ್ಶಿಸಲು ಬಳಿಗೆ ಹೋದರೂ ಅವರು ಅಲ್ಲಿ ಇರಲಾರರು ಎನ್ನುವಂತೆ ತೋರಿತು. ಅದೇ ಕಾಲದಲ್ಲಿ ಅವರನ್ನು ಕಾಣುತ್ತಿರುವುದು ಅಮೂರ್ತವೂ ಸೂಕ್ತವೂ ಆದ ಅನುಭವವಾಗಿರಲಿಲ್ಲ, ಬದಲಾಗಿ ಅತ್ಯಂತ ಗಾಢವಾದ ಉಪಸ್ಥಿತಿಯಾಗಿತ್ತು. ಅಂಗಡಿ ಮಳಿಗೆಯಲ್ಲಿ ಮೊದಲು ಭೇಟಿಯಾದ ಬಳಿಕ ಚಕ್, ಸ್ಟೀವ್, ಬ್ರೂಸ್ ಈ ಮೂವರಿಗೂ ಮಳಿಗೆಯ ಮೇಲ್ಮಹಡಿಯಲ್ಲಿ ಸ್ವಾಮಿಯವರನ್ನು ಕಾಣುವ ಸದಾವಕಾಶ ಲಭಿಸಿತ್ತು. ಸ್ಟೀವ್, ನನಗಾದ ಊಟದ ಬಿಡುವು ಬಲು ಬೇಗ ನಾನು ಕಾರ್ಯಾಲಯಕ್ಕೆ ಮರಳಬೇಕಿತ್ತು. ನಾನು ಬೇಸಿಗೆ ವ್ಯಾಪಾರಿ ಸೂಟನ್ನು ತೊಟ್ಟಿದ್ದೆ. ಅಂಗಡಿ ಮಳಿಗೆಗೆ ಹೋಗಿ ಪುಸ್ತಕಗಳನ್ನು ಕೊಳ್ಳುವಷ್ಟು ಸಮಯ ಮಾತ್ರ ಇತ್ತು. ಆ ಬಳಿಕ ಊಟಕ್ಕೆ ಹೋಗಿ ಕೆಲಸಕ್ಕೆ ಮರಳಬೇಕೆಂದು ಯೋಜನೆ ಹಾಕಿಕೊಂಡಿದ್ದೆ. ಅಂಗಡಿ ಮಳಿಗೆಯಲ್ಲಿ ನಾನು ಮೇಲೆ ಹೋಗಿ ಸ್ವಾಮೀಜಿಯವರನ್ನು ನೋಡಬಹುದೆಂದು ಸ್ವಾಮೀಜಿಯವರ ಅನುಯಾಯಿಗಳಲ್ಲೊಬ್ಬ ಹೇಳಿದ. ನಾನು ಮೇಲ್ಮಹಡಿಯಲ್ಲಿ ಅವರ ಮಳಿಗೆಗೆ ಹೋದೆ. ಕೆಲವು ಹುಡುಗರೊಂದಿಗೆ ತಮ್ಮ ಸ್ಥಾನದಲ್ಲಿ ಕುಳಿತಿದ್ದ ಸ್ವಾಮೀಜಿಯನ್ನು ಕಂಡೆ. ನಾನು ಅವರ ಮಾತಿಗೆ ಅಡ್ಡಿಯೊಡ್ಡಿರಬೇಕು. ಆದರೆ ನಾನು ಶ್ರೀಮದ್ ಭಾಗವತದ 3 ಸಂಪುಟಗಳನ್ನು ಕೊಂಡುಕೊಳ್ಳಬಹುದೇ ಎಂದು ಅವರನ್ನು ಕೇಳಿದೆ. ಭಕ್ತರಲ್ಲೊಬ್ಬ ಪ್ರಭುಪಾದರ ಆಸನದ ಎದುರಿಗೆ ಪೆಟ್ಟಿಗೆಯಿಂದ ಪುಸ್ತಕಗಳನ್ನು ತಂದುಕೊಟ್ಟು ನಾನು ಪುಸ್ತಕಗಳನ್ನು ಹಿಡಿದುಕೊಂಡೆ. ಆ ಪುಸ್ತಕಗಳಿಗೆ ಸಾಮಾನ್ಯವಾಗಿ ಅಮೆರಿಕೆಯಲ್ಲಿ ಕಾಣದ ತುಂಬಾ ವಿಶೇಷವಾದ ಬಣ್ಣವಿತ್ತು. ಇಟ್ಟಿಗೆಯಂತೆ ಕೆಂಪಾದ ಸಹಜ ನೆಲದ ಮೇಲೆ ಅವುಗಳ ಬೆಲೆ ಸ್ವಲ್ಪ ಮೇಲೆ ಮಾಡಬೇಕು. ಸಾಕು ಪ್ರಭುಜಿ, ಅವುಗಳ ಬೆಲೆ ಎಷ್ಟೆಂದು ನಾನು ಕೇಳಿದೆ. ಸ್ಟಾಪ್ ಮಾಡಿ. ಓಕೆ, ನೆಕ್ಸ್ಟ್ ರತ್ನಾ ಮಾತಾಜಿ ಓದಿ. ರತ್ನಾ ಬಸವರಾಜ್. ಹರೇ ಕೃಷ್ಣ. ಕೇಳಿಸುತ್ತಾ ಮಾತಾಜಿ? ಈಗ ಕೇಳಿಸ್ತದೆ, ಓದಿ. ಅವುಗಳ ಬೆಲೆ ಎಷ್ಟೆಂದು ನಾನು ಕೇಳಿದೆ. ಪ್ರತಿಯೊಂದಕ್ಕೆ $6 ಅವರು ಹೇಳಿದರು. ನಾನು ನನ್ನ ಸಂಚಿಕೆಯಿಂದ $20 ತೆಗೆದು ಅವರಿಗೆ ಕೊಟ್ಟೆ. ಪುಸ್ತಕದ ಬೆಲೆ ಎಷ್ಟೆಂದು ಕೇಳಲು ಅಥವಾ ಹಣ ಕೊಡಲು ಇರುವ ವ್ಯಕ್ತಿ ಅವರೊಬ್ಬರೇ ಎಂದು ತೋರಿತು. ಏಕೆಂದರೆ ಅವರನ್ನು ಪ್ರತಿನಿಧಿಸಿ ಬೇರೆ ಯಾರೂ ಮುಂದೆ ಬಂದಿಲ್ಲ. ಅವರೆಲ್ಲ ಸುಮ್ಮನೆ ಹಿಂದೆ ಕುಳಿತು ಅವರ ಮಾತನ್ನು ಕೇಳುತ್ತಿದ್ದರು. ಈ ಪುಸ್ತಕಗಳು ಧರ್ಮಗ್ರಂಥಗಳ ಭಾಷೆಗಳೇ. ನಾನು ಈ ಪುಸ್ತಕಗಳ ಬಗ್ಗೆ ಸ್ವಲ್ಪ ಮಟ್ಟಿಗೆ ತಿಳಿದಿದ್ದೇನೆ ಎಂದು ತೋರಿಸಿಕೊಳ್ಳಲು ಪ್ರಯತ್ನಿಸಿ ಕೇಳಿದೆ. ಹೌದು ಎಂದು ಸ್ವಾಮೀಜಿ ಹೇಳಿದರು. ಅವು ಅವರ ಭಾಷೆಗಳಾಗಿದ್ದವು. ಮುಗುಳ್ನಗುತ್ತ ವ್ಯವಧಾನವಾಗಿ ಕುಳಿತು ಸ್ವಾಮೀಜಿ ತುಂಬಾ ಆಕರ್ಷಕವಾಗಿದ್ದರು. ಅವರು ತುಂಬಾ ಗಟ್ಟಿಗರು ಹಾಗೂ ಆರೋಗ್ಯಶಾಲಿ ಎಂದು ತೋರಿತು. ಅವರು ಮುಗುಳ್ನಕ್ಕಾಗ ಅವರ ಎಲ್ಲ ಹಲ್ಲುಗಳು ಸುಂದರವಾಗಿದ್ದವು. ಮೂಗಿನ ಹೊಳ್ಳೆಗಳು ಶ್ರೀಮಂತವಾಗಿ ಜ್ವಲಿಸಿದವು. ಅವರ ಮುಖ ಪೂರ್ಣವಾಗಿತ್ತು, ಶಕ್ತಿ ಸಂಪನ್ನವಾಗಿತ್ತು. ಅವರು ಭಾರತೀಯ ವಸ್ತ್ರವನ್ನು ಹುಟ್ಟಿದರು. ಚಕ್ಕಳ ಪಕ್ಕಳ ಹಾಕಿ ಕುಳಿತಿದ್ದರಿಂದ ಅವರ ಮೃದು ಚರ್ಮದ ಪಾದಗಳು ಬಹುಶಃ ತೋರುತ್ತಿದ್ದವು. ಅವರು ಅಂಗಿ ತೊಟ್ಟಿರಲಿಲ್ಲ. ದೇಹದ ಮೇಲ್ಬಾಕಿ ಭಾರತೀಯ ಶಾಲನ್ನು ಒದ್ದಿಕೊಂಡಿದ್ದರು. ಅವರ ಅಂಗಾಂಗಗಳು ಸಾಕಷ್ಟು ಕೃಶವಾಗಿದ್ದವು, ಆದರೆ ಅವರ ಹೊಟ್ಟೆ ಮುಂದೆ ಚಾಚಿತ್ತು. ಸ್ವಾಮೀಜಿ
ಪುಸ್ತಕ ಮಾರಾಟವನ್ನು ತಾವೇ ಸ್ವತಃ ನಿರ್ವಹಿಸಬೇಕಾದುದನ್ನು ಕಂಡಾಗ ನಾನು ಅವರಿಗೆ ತೊಂದರೆ ಕೊಡಲು ಬಯಸಲಿಲ್ಲ. ನಾನು $20 ಕೊಡಬೇಕಾಗಿದ್ದ ಚಿಲ್ಲರೆಯನ್ನು ದಯವಿಟ್ಟು ಇಟ್ಟುಕೊಳ್ಳಬೇಕೆಂದು ನಾನು ಅವರನ್ನು ಬಹುಬೇಗ ಕೇಳಿಕೊಂಡೆ. ಯಾವುದೇ ಚೀಲ ಅಥವಾ ಹೊದಿಕೆ ಇಲ್ಲದ 3 ಸಂಪುಟಗಳನ್ನು ಕೈ ಎತ್ತಿಕೊಂಡು ಹೊರಡಲು ತಯಾರಾಗಿ ಎದ್ದು ನಿಂತೆ. ಆಗ ಸ್ವಾಮೀಜಿ ಹೇಳಿದ್ರು, ಕುಳಿತುಕೋ. ಇತರರಂತೆ ನಾನು ಅವರ ಎದುರಿಗೆ ಕುಳಿತುಕೊಳ್ಳಬೇಕೆಂದು ಕೈ ಸನ್ನೆಯನ್ನು ತೋರಿಸಿದ್ರು. ಅವರು ಕುಳಿತುಕೋ ಎನ್ನುವುದನ್ನು ವಿಭಿನ್ನ ಧ್ವನಿಯಲ್ಲಿ ಹೇಳಿದರು. ಆ ಧ್ವನಿ ಭಾರವಾಗಿತ್ತು. ಈಗ ಪುಸ್ತಕ ಮಾರಾಟ ಮುಗಿದಿದೆ, ನಾನು ಇತರರೊಡನೆ ಕುಳಿತುಕೊಂಡು ಅವರ ಮಾತನ್ನು ಕೇಳಬೇಕು ಎನ್ನುವುದನ್ನು ಅವರು ಸೂಚಿಸಿದರು. ಇತರರಲ್ಲಿ ಒಬ್ಬನಾಗಲು ಅವರು ನನಗೆ ಮಹತ್ವದ ಆಹ್ವಾನವನ್ನು ನೀಡುತ್ತಿದ್ದರು. ಇತರರು ಹಗಲು ಹೊತ್ತು ಅವರೊಡನೆ ಅನೇಕ ಗಂಟೆಗಳನ್ನು ಕಳೆಯುತ್ತಾರೆ ಎಂದು ನನಗೆ ಗೊತ್ತಿತ್ತು. ಆಗ ನಾನು ಸಾಮಾನ್ಯವಾಗಿ ಕೆಲಸದ ಮೇಲಿರುವುದರಿಂದ ಅಲ್ಲಿಗೆ ಬರಲು ಸಾಧ್ಯವಿರಲಿಲ್ಲ. ಆದ್ದರಿಂದ ಅಷ್ಟೊಂದು ಕಲಿಯಲು ಹಾಗೂ ಅವರೊಂದಿಗೆ ಕುಳಿತು ಆಪ್ತವಾಗಿ ಮಾತನಾಡಲು ಸಾಧ್ಯವಾದವರ ವಿರಾಮದ ಬಗ್ಗೆ ನನಗೆ ಮಹತ್ತರವಾಗಿತ್ತು. ಪುಸ್ತಕ ಮಾರಾಟ ಮುಗಿಸಿ ನನ್ನನ್ನು ಕುಳಿತುಕೊಳ್ಳಲು ಹೇಳಿದ್ದರಿಂದ ನನಗೆ ಅವರ ಮಾತನ್ನು ಕೇಳುವ ಅಗತ್ಯ ಇತ್ತು. ಹಾಗೂ ಬೇರೆ ಎಲ್ಲ ಕೆಲಸವನ್ನು ನಿಲ್ಲಿಸಿ ಅವರ ಮಾತನ್ನು ಕೇಳುವುದಕ್ಕಿಂತ ಉತ್ತಮವಾದುದು ಈ ಜಗತ್ತಿನಲ್ಲಿ ನನಗೆ ಬೇರೆ ಯಾವುದೂ ಇರಲಿಲ್ಲ ಎಂದು ಅವರು ಭಾವಿಸಿದರು. ಆದರೆ ನಾನು ಕಾರ್ಯಾಲಯಕ್ಕೆ ಮರಳುವುದು ಅಪೇಕ್ಷಿತವಾಗಿತ್ತು. ನಾನು ವಾದ ಮಾಡಲು ಇಷ್ಟಪಡಲಿಲ್ಲ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ರಾಜು ಪ್ರಭುಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಆದರೆ ನನಗೆ ಅಲ್ಲಿ ಇರುವುದು ಸಾಧ್ಯವಿರಲಿಲ್ಲ. ನನ್ನನ್ನು ಕ್ಷಮಿಸಿ, ನಾನು ಹೋಗಲೇಬೇಕು. ನಾನು ನಿಶ್ಚಿತವಾಗಿ ಹೇಳಿದೆ, ನಾನು ಕೇವಲ ಊಟದ ಬಿಡುವಿನಲ್ಲಿ ಬಂದಿದ್ದೇನೆ. ಹೀಗೆ ನಾನು ಹೇಳುತ್ತಲೇ ಬಾಗಿಲ ಕಡೆಗೆ ಹೊರಡಲು ತಯಾರಾಗಿ ಬಿಟ್ಟಿದ್ದೆ. ಸ್ವಾಮೀಜಿ ದೊಡ್ಡದಾಗಿ ನಗುವ ಮೂಲಕ ಆಕರ್ಷಕರಾಗಿ ತುಂಬಾ ಸಂತುಷ್ಟರಾಗಿ ಕಾಣುವ ಮೂಲಕ ಕೂಡಲೇ ಪ್ರತಿಕ್ರಿಯಿಸಿದರು. ನಾನು ಕೆಲಸ ಮಾಡುವ ಕ್ರಿಯಾಶೀಲನಾಗಿರುವ ತರುಣನನ್ನುವುದನ್ನು ಅವರು ಮೆಚ್ಚಿದಂತೆ ತೋರಿತು. ನಾನು ನಿರುದ್ಯೋಗಿ, ಎಲ್ಲಿಗೂ ಹೋಗಬೇಕಾದಿಲ್ಲ, ಏನನ್ನೂ ಮಾಡಬೇಕಾದಿಲ್ಲ ಎನ್ನುವ ಕಾರಣಕ್ಕಾಗಿಯೇ ಬಂದವನಲ್ಲ ಆಗಿರಲಿಲ್ಲ. ನನ್ನ ಶಕ್ತ್ಯಾತ್ಮಕ ಚರ್ಚೆಯನ್ನು ಒಪ್ಪಿ ಅವರು ನನಗೆ ಬೀಳ್ಕೊಡಲು ಅನುಮತಿ ಕೊಟ್ಟರು. ಭಕ್ತರಲ್ಲೊಬ್ಬ ಅಂಗಡಿ ಮಳಿಗೆಯಲ್ಲಿ ಸ್ವಾಮಿಯವರನ್ನು ಏಕಾಂತದಲ್ಲಿ ಕಾಣಲು ಮೇಲ್ಮಹಡಿಗೆ ಆಮಂತ್ರಿಸಿದ. ಅಂಗಡಿ ಮಳಿಗೆಯಿಂದ ಸಭಾ ಮಾರ್ಗಕ್ಕೆ ಮತ್ತು ತಕ್ಷಣ ವನಭೋಜನದ ಮೇಜು, ಪಕ್ಷಿ ಸ್ನಾನದ ಕೊಳ, ಪಕ್ಷಿಗಳ ಮನೆ, ಹೂವಿನ ಹಾಸಿಗೆಗಳುಳ್ಳ ಚಿಕ್ಕ ಸುಂದರ ಉದ್ಯಾನಕ್ಕೆ ನನ್ನನ್ನು ಕರೆದೊಯ್ದ. ಆ ಉದ್ಯಾನವನ್ನು ಹಾದು ಹೋದ ಬಳಿಕ ನಾವು ಮಧ್ಯಮ ವರ್ಗದ ಮಳಿಗೆ ಕಟ್ಟಡಕ್ಕೆ ಬಂದೆವು. ಮೆಟ್ಟಿಲು ಹತ್ತಿ ನಡೆದು ಮಳಿಗೆಯನ್ನು ಪ್ರವೇಶಿಸಿದೆವು. ಅದು ಯಾವುದೇ ಪೀಠೋಪಕರಣಗಳಿಲ್ಲದೆ ಸಂಪೂರ್ಣ ಖಾಲಿಯಾಗಿತ್ತು. ಕೇವಲ ಬಿಳಿ ಗೋಡೆಗಳು ಮತ್ತು ಹಲಗೆಗಳನ್ನು ಜೋಡಿಸಿ ಮಾಡಿದ ನೆಲಗಟ್ಟುಳ್ಳದಾಗಿತ್ತು. ಆತ ಎದುರಿನ ಕೋಣೆಯನ್ನು ಹಾದು ಇನ್ನೊಂದು ಕೋಣೆಗೆ ನನ್ನನ್ನು ಕರೆದೊಯ್ದು ಅಲ್ಲಿ ಸ್ವಾಮೀಜಿ ಇದ್ದರು. ಅವರು ಭವ್ಯವಾದ ಆಧ್ಯಾತ್ಮಿಕ ಸಾನ್ನಿಧ್ಯದಲ್ಲಿ ತೆಳುವಾದ ಅರಳೆ ಚಾಪೆಯ ಮೇಲೆ ಕುಳಿತಿದ್ದರು. ಆ ಚಾಪೆಯ ಚಿಕ್ಕ ಆನೆಗಳ ಚಿತ್ರವಿರುವ ಬಟ್ಟೆಯನ್ನು ಹೊದಿಸಲಾಗಿತ್ತು. ಗೋಡೆಗೆ ಒರಗಿಸಿಟ್ಟ ದಿಮ್ಮಿನ್ನು ಅವರು ಒರಗಿಸಿದರು. ಒಂದು ರಾತ್ರಿ ಬ್ರೂಸ್ ವ್ಯಾಲಿಯ ಜೊತೆಗೆ ಮನೆಗೆ ದಾರಳಿದ. ಭಾರತಕ್ಕೆ ಹೋಗಿ ಪ್ರಾಚೀನ ಸಾಹಿತ್ಯದ ಪ್ರಾಧ್ಯಾಪಕನಾಗಬೇಕೆಂಬ ತನ್ನ ಆಸಕ್ತಿಯ ಬಗ್ಗೆ ಆತ ವ್ಯಾಲಿಗೆ ಹೇಳಿದ. ಯಾಕೆ ಭಾರತಕ್ಕೆ ಹೋಗಬೇಕು? ವ್ಯಾಲಿ ಕೇಳಿದ. ಭಾರತ ಇಲ್ಲಿಗೆ ಬಂದಿದೆ. ಸ್ವಾಮೀಜಿ ಈ ವಾಸ್ತವ ಸಂಗತಿಗಳನ್ನು ನಮಗೆ ಕಲಿಸುತ್ತಿದ್ದಾರೆ. ಭಾರತಕ್ಕೆ ಏಕೆ ಹೋಗಬೇಕು? ವ್ಯಾಲಿ ಸರಿಯಾದ ಗ್ರಹಿಸಿದ್ದಾನೆಂದು ಬ್ರೂಸ್ ಯೋಚಿಸಿದ. ಆದ್ದರಿಂದ ದೀರ್ಘಕಾಲದ ಮನದಾಳದ ಬಯಕೆಯಾದ ಭಾರತಗಮನದ ವಿಚಾರವನ್ನು ಕೊನೆ ಪಕ್ಷ ಸ್ವಾಮೀಜಿಯವರನ್ನು ಸಂದರ್ಶಿಸಲು ಹೋಗುವುದಕ್ಕೆ ಸಾಧ್ಯವಾದಷ್ಟು ಕಾಲ ತೆಗೆದು ಬಿಡಲು ತೀರ್ಮಾನಿಸಿದ. ಬ್ರೂಸ್, ನಾನು ಸ್ವಾಮೀಜಿಯವರಲ್ಲಿಗೆ ಹೋಗಿ ವೈಯಕ್ತಿಕವಾಗಿ ಮಾತಾಡಲು ನಿಶ್ಚಯಿಸಿದೆ. ಅದಕ್ಕಾಗಿ ಅಂಗಡಿ ಮಳಿಗೆಗೆ ಹೋದೆ. ಹಿಂಭಾಗದ ಕಟ್ಟಡದ ಮಳಿಗೆಯೊಂದರಲ್ಲಿ ಅವರು ವಾಸಿಸುತ್ತಿದ್ದಾರೆ ಎನ್ನುವುದನ್ನು ಕಂಡುಕೊಂಡೆ. ಹುಡುಗನೊಬ್ಬ ಸಂಖ್ಯೆಯನ್ನು ತಿಳಿಸಿ ನಾನೇ ನೇರವಾಗಿ ಹೋಗಿ ಸ್ವಾಮೀಜಿಯವರನ್ನು ಮಾತನಾಡಬಹುದೆಂದು ತಿಳಿಸಿದ. ಆತ ಹೇಳಿದ, ನೇರವಾಗಿ ಹೋಗಿಬಿಡಿ. ನಾನು ಅಂಗಡಿಯ ಮಳಿಗೆಯನ್ನು ಹಾದು ನಡೆದೆ. ಅಲ್ಲಿ ಕೇವಲ ಗಿಡಗಳ ಬೆಳೆದ ಅಂಗಳವಿತ್ತು. ಸಾಮಾನ್ಯವಾಗಿ ನ್ಯೂಯಾರ್ಕ್ ನಲ್ಲಿ ಅಂಗಳ ಇರುವುದಿಲ್ಲ, ಹಸಿರು ಇರುವುದಿಲ್ಲ. ಆದರೆ ಇದು ಬಲು ಆಕರ್ಷಕವಾಗಿತ್ತು. ಆ ಅಂಗಳದಲ್ಲಿ ಹುಡುಗನೊಬ್ಬ ವನಭೋಜನ ಮೇಲಿನ ಮೇಲೆ ಬೆಳಚು ಮಾಡುತ್ತಿದ್ದ. ಆತ ತುಂಬಾ ಆಧ್ಯಾತ್ಮಿಕ ಹಾಗೂ ಸಮರ್ಪಣಾ ಮನೋಭಾವದ ಹರೇ ಕೃಷ್ಣ ಮನೋಭಾವದವನಾಗಿ ಇರುವಂತೆ ತೋರಿ ಸಾಕು. ಇನ್ನು ಲಕ್ಷ್ಮೀ ಬೀಬಿ. ಹರೇ ಕೃಷ್ಣ ಮಾತಾಜಿ. ಓದಿ. ಓದ್ತೀನಿ ಮಾತಾಜಿ.
ಇಲ್ಲೋಯ್ತು. ನಾನು ಲಘುಬಗೆಯಿಂದ ಮೆಟ್ಟಲು ಹತ್ತಿಕೊಂಡು ಹೋಗಿ ಕರೆಗಂಟೆಯನ್ನು ಬಾರಿಸಿದೆನು. ಒಂದೆರಡು ಕ್ಷಣಗಳಲ್ಲಿ ಬಾಗಿಲು ತೆರೆಯಿತು. ಬಾಗಿಲು ತೆರೆದವರೇ, ಸ್ವಾಮೀಜಿ, ನಾನು ತಮ್ಮೊಂದಿಗೆ ಮಾತನಾಡಲು ಬಯಸುತ್ತೇನೆ ಎಂದು ನಾನು ಹೇಳಿದೆ. ಅವರು ಬಾಗಿಲನ್ನು ಅಗಲವಾಗಿ ತೆರೆದು ಹಿಂದಕ್ಕೆ ಹೆಜ್ಜೆ ಇಡುತ್ತಾ, ಹೌದೇ, ಬನ್ನಿ ಎಂದರು. ನಾನು ಅವರು ಕುಳಿತುಕೊಳ್ಳುವ ಕೋಣೆಗೆ ಹೋದೆನು. ಎದುರು ಬದುರಾಗಿ ಕುಳಿತುಕೊಂಡೆವು. ಅವರ ಲೋಹದ ಪೆಟ್ಟಿಗೆ ಮಣೆಯ ಹಿಂದೆ ತೆಳ್ಳಗಿನ ಚಾಪೆಯ ಮೇಲೆ ಕುಳಿತರು. ಚಾಪೆಗೆ ಉಣ್ಣೆಯ ಹೊದಿಕೆಯೊಂದನ್ನು ಹೊದಿಸಲಾಗಿತ್ತು. ಆ ಹೊದಿಕೆಯ ಅಂಚುಗಳು ಸವೆದಿದ್ದು ಅದನ್ನು ಆನೆ ಚಿತ್ರಗಳಿಂದ ಅಲಂಕರಿಸಲಾಗಿತ್ತು. ಅವರು ನನ್ನ ಹೆಸರನ್ನು ಕೇಳಿದರು. ನಾನು ಬ್ರೂಸ್ ಎಂದು ಹೇಳಿದೆ. ಆಗ ಅವರು ಚಿಕ್ಕ ಟಿಪ್ಪಣಿ ಇತ್ತರು. ಭಾರತದಲ್ಲಿ ಬ್ರಿಟಿಷರ ಕಾಲದಲ್ಲಿ ಲಾರ್ಡ್ ಬ್ರೂಸ್ ಎನ್ನುವರೊಬ್ಬರಿದ್ದರು. ಲಾರ್ಡ್ ಬ್ರೂಸ್ ಜನರಲ್ ಆಗಿದ್ದು ಅಭಿಯಾನವೊಂದರಲ್ಲಿ ತೊಡಗಿಕೊಂಡಿದ್ದರ ಬಗ್ಗೆ ಏನನ್ನೋ ಹೇಳಿದರು. ನಾನು ಸ್ವಾಮೀಜಿಯವರೊಂದಿಗೆ ಮಾತನಾಡಬೇಕೆಂದು ನನ್ನ ಕತೆ ಹೇಳಿಬೇಕೆಂದು ಅಂದುಕೊಂಡಿದ್ದೆ. ವಾಸ್ತವವಾಗಿ ಅವರು ಕೇಳಲು ಆಸಕ್ತರಾಗಿದ್ದಾರೆ ಎನ್ನುವುದನ್ನು ಕಂಡುಕೊಂಡೆ. ಅವರ ಮಳಿಗೆಯಲ್ಲಿ ಅವರೊಂದಿಗೆ ಕುಳಿತುಕೊಂಡಿದ್ದು ತುಂಬಾ ಆಪ್ತವಾಗಿತ್ತು. ಅವರು ವಾಸ್ತವಿಕವಾಗಿ ನನ್ನ ಬಗ್ಗೆ ಕೇಳಲು ಬಯಸುತ್ತಿದ್ದರು. ನಾವು ಮಾತನಾಡುತ್ತಿದ್ದಾಗ ನನ್ನ ಹಿಂಭಾಗದ ಗೋಡೆಯಲ್ಲಿ ತುಸು ಮೇಲ್ಭಾಗದಲ್ಲಿ ಅವರು ಕಣ್ಣಾಡಿಸಿದರು. ಆಗ ಅವರು ಚೈತನ್ಯ ಪ್ರಭುಗಳ ಬಗ್ಗೆ ಮಾತನಾಡುತ್ತಿದ್ದರು. ಅವರು ನೋಡುತ್ತಿರುವ ರೀತಿ ಯಾವುದೋ ಚಿತ್ರವನ್ನು, ಏನನ್ನೋ ಸ್ಪಷ್ಟವಾಗಿ ದಿಟ್ಟಿಸುತ್ತಿರುವಂತಿತ್ತು. ಅವರ ಕಣ್ಣುಗಳಲ್ಲಿ ಗಾಢ ಪ್ರೇಮ ವ್ಯಕ್ತವಾಗುತ್ತಿತ್ತು. ಅವರು ಹಾಗೆ ನೋಡಲು ಕಾರಣ ಏನೆಂದು ನಾನು ಹಿಂದಿರುಗು ನೋಡಿದೆ. ಆಗ ಕಂದು ಮಣ್ಣಿಂದ ಚೌಕಟ್ಟಿನಲ್ಲಿದ್ದ ಚಿತ್ರ ಕಾಣಿಸಿತು. ಅದು ಕೀರ್ತನೆ ಮಾಡುತ್ತಾ ನರ್ತಿಸುತ್ತಿದ್ದ ಚೈತನ್ಯ ಮಹಾಪ್ರಭುಗಳದು. ಅನಿವಾರ್ಯವಾಗಿ ಪ್ರಭುಪಾದರೊಡನೆ ಭೇಟಿಗೆ ತತ್ವ ಸಿದ್ಧಾಂತದ ಚರ್ಚೆಯೇ ಉದ್ದೇಶವಾಗಿರುತ್ತಿತ್ತು. ಸಾಕ ಮಾತಾಜಿ? ಹರೇ ಕೃಷ್ಣ. ಹರೇ ಕೃಷ್ಣ. ಓದ್ಲ ಮಾತಾಜಿ? ಚಕ್. ನಾನು ಅವರನ್ನು ಕೇಳಿದೆ, ನೀವು ನನಗೆ ರಾಜಯೋಗವನ್ನು ಕಲಿಸಿ ಕೊಡುವಿರಾ? ಓಹೋ. ಅವರು ಹೇಳಿದರು, ಇಲ್ಲಿ ಭಗವದ್ಗೀತೆ ಇದೆ. ಅವರು ಗೀತೆಯ ಪ್ರತಿಯೊಂದನ್ನು ನನ್ನ ಕೈಗಿತ್ತರು. 6ನೇ ಅಧ್ಯಾಯದ ಕೊನೆಯ ಶ್ಲೋಕಕ್ಕೆ ತಿರುಗಿಸು. ಅವರು ಹೇಳಿದರು, ಹಾಗೆ ಓದು. ನಾನು ಅನುವಾದವನ್ನು ಜೋರಾಗಿ ಓದಿದೆನು. ಎಲ್ಲಾ ಯೋಗಿಗಳಲ್ಲಿ ಶ್ರದ್ಧೆ ಮತ್ತು ಭಕ್ತಿಯಿಂದ ಪೂಜಿಸುವನೇ ಅತ್ಯುತ್ತಮನೆಂದು ನಾನು ಪರಿಗಣಿಸುತ್ತೇನೆ. ನನಗೆ ಶ್ರದ್ಧೆ ಮತ್ತು ಭಕ್ತಿಗಳ ಅರ್ಥ ಏನೆಂದು ತಿಳಿಯಲಿಲ್ಲ. ಆದ್ದರಿಂದ ನಾನು ಹೇಳಿದೆ, ಕೆಲವೊಮ್ಮೆ ನನ್ನ ಹಣೆಯಲ್ಲಿ ಯಾವುದೋ ಬೆಳಕು ಮೂಡುತ್ತದೆ, ಅದು ಭ್ರಾಂತಿ ಎಂದು ಅವರು ಹೇಳಿದರು. ಒಮ್ಮಿಂದೊಮ್ಮೆಲೆ ಅವರು ಇದನ್ನು ಹೇಳಿದರು. ಅವರು ಸ್ವಯಂ ಪ್ರಯಾಸ ಮಾಡಿಕೊಳ್ಳದಿದ್ದರೂ ಆ ಪದಗಳು ನನ್ನತ್ತ ಎಷ್ಟು ತೀವ್ರವಾಗಿ ಬಂದುವೆಂದರೆ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಓಕೆ, ನೋಡುವ ನೆಕ್ಸ್ಟ್ ಸ್ಲೈಡ್ ಚೇಂಜ್ ಆಗ್ಬೇಕಂತ. ಓಕೆ, ಇನ್ನೊಂದು ಪೇಜ್ ಯಾರು ಪುಸ್ತಕ ಇದ್ದವ್ರು ಯಾರು? ಶಕುಂತಳ ಮಾತಾಜಿ, ಒಂದು ಪೇಜ್ ಓದಿ. ನೀವು ನಿನ್ನೆ ಓದಿದ್ದೀರಿ ಮಾತಾಜಿ, ಬೇಡ. ಶಕುಂತಳ ಮಾತಾಜಿ ಓದಿ. ಬುಕ್ ಇಲ್ಲ ಕೈಯಲ್ಲಿ. ಹಾಗಾದ್ರೆ ನಾನೇ ಓದ್ತೇನೆ, ಬೇಡ. ಬೇರೆ ಯಾರ ಹತ್ರ ಬುಕ್ ಉಂಟು? ನಾನು ಓದ್ತೀನಿ ಮಾತಾಜಿ, ಬುಕ್ ಇದೆ, ತೆಗ್ದಿದ್ದೀನಿ. ಒಂದು ನಿಮಿಷ, ನಾನೇ ಓದ್ತೇನೆ ಮಾತಾಜಿ. ಅದು ನಿಮಗೆ ಸರಾಗು ಕೊಟ್ಟಾಗೆ ಆಗ್ತದೆ, ನಿನ್ನೆ ಓದಿದ್ದೀರಿ ನೀವು. ಅದು ನನ್ನನ್ನು ಪೂರ್ಣವಾಗಿ ಹುಡುಕಿಸಿಕೊಟ್ಟಿತ್ತು. ರಾಜ ಎಂದರೆ ದೊರೆ, ಯೋಗಗಳ ದೊರೆ ಅವರು ಹೇಳಿದ್ರು. ಆದರೆ ಇದು ಯೋಗಗಳ ಚಕ್ರವರ್ತಿ. ಅವರು ಅಂತ ಉನ್ನತ ಸ್ಥಿತಿಯನ್ನು ಗಳಿಸಿದ್ದು ಪ್ರಯೋಗಾಲಯದಲ್ಲಿ ರಾಸಾಯನಿಕಗಳನ್ನು ಬಳಸಿದ್ದರಿಂದ ಅಲ್ಲ, ಅಥವಾ ಯಾವುದೇ ಪಾಶ್ಚಾತ್ಯ ಊಹಾತ್ಮಕ ಪ್ರಕ್ರಿಯೆಯಿಂದ ಅಲ್ಲ ಎನ್ನುವುದನ್ನು ನಾನು ತಿಳಿದೆ. ನಾನು ನಿಜಕ್ಕೂ ಬಯಸಿದ್ದು ಅದೇ ಆಗಿತ್ತು. ತಾವು ತರಗತಿಗಳನ್ನು ನಡೆಸುವಿರಾ? ನಾನು ಕೇಳಿದೆ. ಅವರು ಹೇಳಿದ್ರು, ಹೌದು, ನೀನು ಬೆಳಿಗ್ಗೆ 6 ಗಂಟೆಗೆ ಬಂದ್ರೆ ನಾನು ಗೀತೆ ತರಗತಿಗಳನ್ನು ನಡೆಸುತ್ತಿರುತ್ತೇನೆ. ನೀನು ವಿಗ್ರಹಕ್ಕೆ ಸ್ವಲ್ಪ ಹೂವು ಹಣ್ಣುಗಳನ್ನು ತೆಗೆದುಕೊಂಡು ಬಾ. ನಾನು ಪಕ್ಕದ ಕೋಣೆಯೊಳಗೆ ಕಣ್ಣು ಹಾಯಿಸಿದೆ. ಮರದ ಹಲಗೆಗಳನ್ನು ಜೋಡಿಸಿ ಮಾಡಿದ ನೆಲದ ಆ ಕೋಣೆ ಬರಿದಾಗಿತ್ತು. ಬರಿದಾದ ಗೋಡೆಗಳು, ಒಂದು ಸಣ್ಣ ಮೇಜು, ಆ ಮೇಜಿನ ಮೇಲೆ ಒಂದು ಚಿತ್ರವಿತ್ತು. ಅದರಲ್ಲಿ ಮನುಷ್ಯರಂತೆ ಇದ್ದ ಆಕೃತಿಗಳು ತಮ್ಮ ತಲೆಯ ಮೇಲೆ ತೋಳುಗಳನ್ನೆತ್ತಿದವು. ಹೇಗೋ ಅವರ ತೋಳುಗಳು ಹಾಗೂ ಮುಖಗಳು ನಾನು ನೋಡಿದ ಯಾವುದೇ ಮತ್ಸ್ಯದಂತಿರಲಿಲ್ಲ.
ಆ ಚಿತ್ರ ನನ್ನನ್ನೇ ನೋಡುತ್ತಿದೆ ಎಂದು ನಾನು ತಿಳಿದೆ. ನಾನು ಹೊರಬಿದ್ದು ಅಂಗಡಿಯ ಮಳಿಗೆ ಎದುರಿನ ಬೀದಿಗೆ ಬಂದಾಗ ಕೆಲವು ಜನರು ಸುತ್ತ ನಿಂತಿದ್ರು. ನಾನು ಹೇಳಿದೆ, ನಾನು ಇನ್ನು ಮುಂದೆ LSDಯನ್ನು ತೆಗೆದುಕೊಳ್ಳುವೆನೆಂದು ಅನಿಸುವುದಿಲ್ಲ. ನಾನು ಇದನ್ನು ನನಗೆ ಜೋರಾಗಿ ಹೇಳಿಕೊಂಡೆ. ಆದರೆ ಇತರ ಕೆಲವು ಜನರು ನಾನು ಹೇಳಿದುದನ್ನು ಕೇಳಿಸಿಕೊಂಡರು. ಸ್ಟೀವ್, ಆಧ್ಯಾತ್ಮಿಕ ಭಾರತದ ಬಗ್ಗೆ ನನಗೆ ಮೆಚ್ಚುಗೆಯನ್ನು ತೋರಿಸಲು ನಾನು ಬಯಸಿದೆ. ಹಾಗಾಗಿ ನಾನು ಗಾಂಧಿಯ ಆತ್ಮಚರಿತ್ರೆಯನ್ನು ಓದಿದ್ದೇನೆ ಎನ್ನುವುದನ್ನು ಸ್ವಾಮೀಜಿಯ ಮುಂದಿಟ್ಟೆ. ಅದು ತುಂಬಾ ಅದ್ಭುತವಾಗಿದೆ. ನಾನು ಹೇಳಿದೆ, ಅಲ್ಲಿ ಅದ್ಭುತವಾದದ್ದು ಏನಿದೆ? ಸ್ವಾಮೀಜಿ ಸವಲೆಸಿದರು. ಅವರು ಇದನ್ನು ಕೇಳಿದಾಗ ಕೋಣೆಯಲ್ಲಿ ಇತರರು ಉಪಸ್ಥಿತರಿದ್ದರು. ನಾನು ಅತಿಥಿಯಾಗಿದ್ರು ನಾನು ಬಾಲಿಸವಾದದ್ದೇನೇನು ಏನನ್ನು ಹೇಳಿದ್ದರ ಬಗ್ಗೆ ಸವಾಲೆಸೆಯುವಲ್ಲಿ ಅವರಿಗೆ ಅಳುಕಿರಲಿಲ್ಲ. ಅದ್ಭುತವಾದದ್ದು ಏನಿದೆ ಎಂಬ ಅವರ ಸವಾಲಿನ ಪ್ರಶ್ನೆಗೆ ಉತ್ತರ ನೀಡಲಿಕ್ಕಾಗಿ ನಾನು ಗಾಂಧಿಯ ಆತ್ಮಚರಿತ್ರೆಗೆ ಸಂಬಂಧಿಸಿದ ನನ್ನ ನೆನಪುಗಳನ್ನು ಹುಡುಕಿದೆ. ಗಾಂಧಿಯ ಬಾಲ್ಯದ ಘಟನೆಯೊಂದನ್ನು ತಳುಕು ಹಾಕತೊಡಗಿದೆನು. ಅವರು ಶಾಕಾಹಾರಿಯಾಗಿ ಬೆಳೆದಿದ್ದರೂ ಕೆಲವು ಮಿತ್ರರಿಂದ ಪ್ರಚೋದಿತರಾಗಿ ಮಾಂಸ ತಿಂದರು. ಆ ರಾತ್ರಿ ಅವರ ಹೊಟ್ಟೆಯಲ್ಲಿ ಕುರಿಮರಿ ಕೂಗುತ್ತಿರುವಂತೆ ಅವರಿಗೆ ಅನಿಸಿತು. ಸ್ವಾಮೀಜಿ ಒಮ್ಮೆಲೆ ಅದನ್ನು ಅಲ್ಲಗೆಳೆದು ಹೇಳಿದ್ರು, ಹೆಚ್ಚಿನ ಭಾರತೀಯರೆಲ್ಲರೂ ಎಲ್ಲ ಶಾಕಾಹಾರಿಗಳು. ಅದೊಂದು ಅದ್ಭುತ ಸಂಗತಿ ಅಲ್ಲ. ಬೇರೆ ಯಾವುದೇ ಅದ್ಭುತವಾದದನ್ನು ಹೇಳಲು ತನಗೆ ತೋಚದಾಯಿತು. ಸ್ವಾಮೀಜಿ ಹೇಳಿದ್ರು, ಅವರ ಆತ್ಮಚರಿತ್ರೆಯನ್ನು ಸತ್ಯದೊಡನೆ ನಡೆಸಿದ ಪ್ರಯೋಗವೆಂದು ಕರೆಯಲಾಗಿದೆ. ಆದರೆ ಅದು ಸತ್ಯದ ಸ್ವರೂಪವಲ್ಲ. ಯಾರದೋ ಪ್ರಯೋಗದಿಂದ ಅದನ್ನು ಕಾಣಲಾಗದು. ಸತ್ಯ ಯಾವಾಗಲೂ ಸತ್ಯವೇ. ನನ್ನ ಅಹಂಕಾರಕ್ಕೆ ಇದು ಒಂದು ಪ್ರಹಾರವಾಗಿದ್ರು ಸ್ವಾಮೀಜಿ ನನ್ನನ್ನು ಟೀಕಿಸಿ ಸೋಲಿಸಿದ್ದು ಕೂಡ ನನಗಾದ ಲಾಭವಂತೆ ತೋರಿತು. ಅದರ ತೀರ್ಮಾನಕ್ಕಾಗಿ ಅನೇಕ ವಿಭಿನ್ನ ಸಂಗತಿಗಳನ್ನು ಅವರೆದುರಿಗೆ ತರಲು ನಾನು ಬಯಸಿದ್ದೆನು. ಅವುಗಳ ಬಗ್ಗೆ ಅವರು ಏನು ಹೇಳುವರೆಂದು ನೋಡಲಿಕ್ಕಾಗಿ ಮಾತ್ರ ನನ್ನ ಹಿಂಬದಿಯ ಕಿಸೆಯಲ್ಲಿ ಇಟ್ಟುಕೊಂಡ ನಾನು ಓದುತ್ತಿದ್ದ ಭಗವದ್ಗೀತೆಯ ಸಾಮಾನ್ಯ ಆವೃತ್ತಿಯನ್ನು ಅವರಿಗೆ ತೋರಿಸಿದೆ. ಅವರು ಹಿಂಬದಿಯ ರಕ್ಷಾ ಕವಚವನ್ನು ಲಕ್ಷ್ಯ ಕೊಟ್ಟು ನೋಡಿದ್ರು. ಅಲ್ಲಿ ಹಿಂದೂಗಳ ಶಾಶ್ವತ ಶ್ರದ್ಧೆ ಎಂಬ ಉಲ್ಲೇಖವಿತ್ತು. ಸ್ವಾಮೀಜಿ ಆ ನುಡಿಗಟ್ಟನ್ನು ಪ್ರತ್ಯೇಕವಾಗಿ ಎತ್ತಿಕೊಂಡರು. ಹಿಂದೂ ಎನ್ನುವುದು ಹೇಗೆ ಒಂದು ತಪ್ಪು ಹೆಸರು ಹಾಗೂ ಸಂಸ್ಕೃತ ಸಾಹಿತ್ಯದಲ್ಲೆಲ್ಲೋ ಕಂಡು ಬರುವುದಿಲ್ಲ ಎನ್ನುವುದನ್ನು ವಿವರಿಸಿದರು. ಅಲ್ಲದೆ ಹಿಂದುತ್ವ ಮತ್ತು ಹಿಂದೂ ನಂಬಿಕೆಗಳು ಶಾಶ್ವತವಲ್ಲ ಎನ್ನುವುದನ್ನು ವಿವರಿಸಿದರು. ಹರೇ ಕೃಷ್ಣ. ಅಲ್ಲಿ ಕರೋಲ್ ಬೇಕರ್, ನಿನ್ನೆ ನಾವು ಏನೆಲ್ಲ ನೋಡಿದೆವು? ಪ್ರಸಾದ ಉಂಡೆವು ಮತ್ತೆ ಒಬ್ಬೊಬ್ಬರದ ಅಭಿಪ್ರಾಯವನ್ನೆಲ್ಲ ಕೇಳಿದೆವು. ಹೇಗೆ ಪ್ರಭುಪಾದರ ಒಟ್ಟಿಗೆ ಅವರು ಮೀಟ್ ಆದ್ರು, ಹೇಗೆ ಇದ್ ಮಾಡಿದ್ರು, ಅದೆಲ್ಲ ನಾವು ನಿನ್ನೆ ನೋಡಿದೆವು. ಈಗ ಅಲ್ಲಿ ಕರೋಲ್ ಬೇಕರ್ ಕೂಡ, ಅವಳು ಕೂಡ ತುಂಬಾ ಗಂಭೀರವಾದ ಕೀರ್ತನೆಗೆ ಅವಳು ಪ್ರಾಶಸ್ತ್ಯವನ್ನು ಕೊಟ್ಲು. ಕೇಳ್ತದಲ್ಲ ನಾನು ಮಾತನಾಡುದು? ಮಾತಾಜಿ. ಅಲ್ಲಿ ಅವಳಿಗೆ ಆ ಒರಟು ಗಾಯನ ನರ್ತನದ ಮೂಲಕ ವ್ಯಕ್ತಪಡಿಸಲು ಪ್ರಯತ್ನಿಸ್ತಾರೆ ಅಂತೇಳಿ ಅವಳು ಅಲ್ಲಿ ಭಾವಿಸ್ತಾಳೆ. ಮತ್ತೆ ಏನ್ ಮಾಡ್ತಾಳೆ, ಅವಳು ಅಲ್ಲಿ ಉಪಸ್ಥಿತಳಾಗಿ ಆ ಸಂಧ್ಯೆಯ ಕೀರ್ತನೆಗಳ ಆ ಉದ್ವೇಗದ ಸಂದರ್ಭಗಳನ್ನೆಲ್ಲ ಅವಳು ಅಲ್ಲಿ ಹಾಜರಾಗಿರ್ತಾಳೆ. ಇಲ್ಲಿ ಅವೆನ್ಯೂ ರಸ್ತೆಯಲ್ಲಿ ಹದಿಹರೆಯದ ತಂಡ ಒಂದು ಅಂಗಡಿ ಮಳಿಗೆಯೊಳಗೆ ಬರ್ತದೆ. ಅಲ್ಲಿ ಗೇಲಿ ಮಾಡ್ತದೆ, ಕಿರುಚ್ತಾ ಬರ್ತಾರೆ, ಏನಿದು ನರಕ ಇದು ಅಂತೇಳಿ. ಯಾವುದೇ ಕ್ಷಣದಲ್ಲಿ ಆ ಬಂಡೆಯೊಂದು ಕಿಟಕಿಯ ಮೂಲಕ ರಭಸದಿಂದ ತೂರಿ ಬರಬಹುದೆಂದು ಆಕೆ ಅಲ್ಲಿ ಯೋಚಿಸ್ತಾ ಇದ್ಲು. ಯಾರು? ಕರೋಲ್. ಅವಳಿಗೆ ಆಕೆಯ ಗೆಳೆಯ ಇದ್ದ, ಅವನಿಗೆ ಇದ್ರಲ್ಲೆಲ್ಲ ಆಸಕ್ತ ಆಗಿ ಇರಲಿಲ್ಲ. ಅಲ್ಲಿ ಜೇಮ್ಸ್ ಗ್ರೀನ್ ನೋಡಿ, ಅವನು ಮುಜುಗರಕ್ಕೆ ಅಲ್ಲಿ ಒಳಗಾಗಿದ್ದ. ಹೊಸಬರಲ್ಲಿ ಹೆಚ್ಚಿನವರು ಸ್ವಾಮೀಜಿಯವರ ಎಲ್ಲ ಗಂಭೀರದಿಂದ ನಿಷ್ಠೆಯಿಂದ ಇರ್ತಿದ್ರಲ್ಲಿ. ಆದ್ರೆ ಇವನಿಗೆ ಇದು ಸಾಧ್ಯವಾಗಿರ್ಲಿಲ್ಲ. ಅವನು ಸ್ವಾಮೀಜಿ ಅವರ ಹೊಸ ಆಂದೋಲನದ ಬಗ್ಗೆ ಅವನಿಗೆ ಕೆಟ್ಟ ಭಾವನೆಯೇ ಇತ್ತು. ಈ ಕೆಟ್ಟ ಭಾವನೆ ಏನು ಇರಲಿಲ್ಲ. ಅವನು ಯಾರು ಜೇಮ್ಸ್ ಗ್ರೀನ್, ಅವನು ಒಬ್ಬನೇ ಒಂಟಿಯಾಗಿ ಇರ್ಲಿಕ್ಕೆ ಅವನು ತುಂಬಾ ಇಷ್ಟಪಡ್ತಿದ್ದ.
ಪ್ರಭುಪಾದರೆಯ ಹಳೆಯ ಮೇಲ್ನಗರದಲ್ಲಿರುವ ರಾಬರ್ಟ್ ನೆಲ್ಸನ್ ಅವರಿಗೆ ಆ ಪ್ರಭುಪಾದರ ಸದ್ಭಾವನೆ, ಪ್ರಭುಪಾದರ ಬಗ್ಗೆ ಅವರಿಗೆ ಸದ್ಭಾವನೆ ಅದು ಎಂದೂ ಕಡಿಮೆ ಆಗಲಿಲ್ಲ. ಅವರು ಸಹಜ ರೀತಿಯಲ್ಲೇ ಸಾಕ್ತಿದ್ರು. ಯಾವುದೇ ಗಂಭೀರ ಶಿಸ್ತನ್ನು ಅವರು ಅಳವಡಿಸಿಕೊಳ್ತಿರ್ಲಿಲ್ಲ. ಪ್ರಭುಪಾದರು 2ನೇ ಅವೆನ್ಯೂ ರಸ್ತೆಗೆ ಬಂದಾಗ ಅಲ್ಲಿ ಆಧ್ಯಾತ್ಮಿಕ ಸಂಘಟನೆಯನ್ನು ಅವರು ಪ್ರಾರಂಭಿಸ್ತಾರೆ ಪ್ರಭುಪಾದರು. ಹಿಂದೆ ಮೇಲ್ನಗರದ ಬವೇರಿಯಲ್ಲಿ ಯಾರು ಸಹಾಯ ಮಾಡಿದವರು ಅವರೆಲ್ಲ ಅದಕ್ಕೆ ಮುಂದಕ್ಕೆ ಸಾಗ್ಲಿಕ್ಕೆ ಅವರಿಗೆ ಬಯಸಲಿಲ್ಲ. ಅದರಲ್ಲಿ ಹೊಸಬರು ಕೆಲವರು ಸಹಾಯ ಮಾಡ್ಲಿಕ್ಕೆ ಬರ್ತಿದ್ರು. ಇನ್ನು ಅಲ್ಲಿ ಕಾರ್ಲ್ ಜೇಮ್ಸ್ ಕರೋಲ್ ಮತ್ತೆ ಅವರಂತಿರುವ ಇತರರು ಕೂಡ ಅವರನ್ನು ಬದಲಾಯಿಸ್ತಾರೆ. ಸ್ವಾಮೀಜಿಯವರಿಗೆ ತಾವು ನೀಡಬೇಕಾದ ಉಪಕಾರ ಏನ್ ಕೊಡುತ್ತದೆ ಅಂತ ಹೇಳಿ ಅವರು ಭಾವಿಸ್ತಾರೆ. ಇದು ಈ ಹಳೆಯ ಪಹರೆಯ ಸದಸ್ಯರು ಕೂಡ ಈಗಲೂ ಅವರ ಯಾರು ಪ್ರಭುಪಾದರ ಹಿತೈಷಿ ಆಗ್ತಾರೆ. ಅವರು ಎಲ್ಲ ಈಗ ಚದರಿ ಹೋಗ್ತಾರೆ. ಬ್ರೂಸ್ ಕಾರ್ಲ್ ಅವರು ನ್ಯೂಯಾರ್ಕ್ ನಗರದ ವಿಶ್ವವಿದ್ಯಾನಿಲಯದ ಒಂದು ಪದವಿಯನ್ನು ಪಡೆದಿದ್ರು. ಕೆಲಸಕ್ಕೆಲ್ಲ ಅರ್ಜಿ ಹಾಕುವ ಸಮಯ ಅವರಿಗೆ ಹಳೆಯ ಸವಾಸಿ ಒಬ್ಬ 2ನೇ ಅವೆನ್ಯೂ ರಸ್ತೆಯಲ್ಲಿ ಸಿಗ್ತಾನೆ. ಅವನು ಈ ಸ್ವಾಮೀಜಿ ಬಗ್ಗೆ ಹೇಳ್ತಾರೆ, ಏನ್ ಮಾಡ್ತಾರೆ ಅವ್ರು ಹೇಗೆ ಹಾಡ್ತಾರೆ ಮತ್ತೆ ಹೇಗೆ ನರ್ತಿಸ್ತಾರೆ ಅದನ್ನೆಲ್ಲ ಅವ್ರಿಗೆ ಹೇಳ್ತಾರೆ. ಆ ಸ್ವಾಮೀಜಿಯವನ್ನ ಅರ್ಥ ಮಾಡಿಕೊಳ್ಳುವುದೇ ಕಷ್ಟಕರ ಅಂತ ಹೇಳಿ ಇವನು ಹೇಳ್ತಾನೆ ಅವನ ಫ್ರೆಂಡ್ ಅವನಿಗೆ. ಆಗ ಅಲ್ಲದೆ ಅವನಿಗೆ ತುಂಬಾ ಅವರಿಗೆ ಅನುಯಾಯಿಗಳಿದ್ದಾರೆ, ಅವರ ಮಾತುಗಳನ್ನೆಲ್ಲ ಧ್ವನಿ ಮುದ್ರಿಸ್ತಾರೆ ಅಂತ ಎಲ್ಲ ಅವರು ವಿವರಿಸ್ತಾರೆ. ಆಗ ಇವನು ಕೇಳ್ತಾನೆ, ಯಾಕೆ ಧ್ವನಿ ಮುದ್ರಣದಲ್ಲಿ ಯಂತ್ರವನ್ನು ಇಟ್ಕೊಳ್ಬೇಕು, ಅವರು ಆಧ್ಯಾತ್ಮಿಕದವರಲ್ಲ ಅಂತ ಹೇಳಿ ಅಲ್ಲಿ ಬ್ರೂಸ್ಗೆ ತುಂಬಾ ಆಸಕ್ತನಾಗಿ ಅವನು ಬರ್ತಾನೆ ಅಲ್ಲಿ. ಮತ್ತೆ ಇನ್ನೊಬ್ಬ ಭಾರತೀಯ ಸಂಸ್ಕೃತಿಯ ಅವನು ಭಕ್ತನಾಗಿದ್ದಾನೆ. ಯಾರು? ಬ್ರೂಸ್. ಮೊದಲೇ ಅವನು ಭಾರತೀಯ ಸಂಸ್ಕೃತಿಯ ಭಕ್ತನಾಗಿದ್ದ. ಅವನು 20 ವರ್ಷದವನು ಇದ್ದಾಗಲೇ ಅಲ್ಲಿ ಅಮೆರಿಕದ ಸರಕು ಸಾಗಣೆ ಹಡಗಿನಲ್ಲಿ ಉಗ್ರಾಣಿಯಾಗಿ ಅವನು ಕೆಲಸ ಮಾಡಿ ಭಾರತಕ್ಕೆ ಹೋಗಿ ಬರ್ತಿದ್ದ. ದೇವಸ್ಥಾನಗಳನ್ನೆಲ್ಲ ಸಂದರ್ಶಿಸುತ್ತಿದ್ದ. ಅಂದ್ರೆ ಶಿವನದು, ಗಣೇಶನದು ವಿಗ್ರಹಗಳು, ಗಾಂಧೀಜಿಯ ಕುರಿತು ಪುಸ್ತಕವನ್ನು ಬರೆಯುವುದು, ಅದನ್ನು ಎಲ್ಲ ಕೊಂಡುಕೊಳ್ತಿದ್ದ ಪುಸ್ತಕಗಳನ್ನೆಲ್ಲ. ಮತ್ತೆ ಅವನು ಅಲ್ಲಿ ನ್ಯೂಯಾರ್ಕ್ ಯೂನಿವರ್ಸಿಟಿಗೆ ಬಂದು ಭಾರತದ ಬಗ್ಗೆ ಅವನು ಅಲ್ಲಿ ಪುನಃ ಹೆಚ್ಚು ಓದಿದ. ಅದು ಚಾರಿತ್ರಿಕ ಅವಧಿಗೆ ಸಂಬಂಧಿಸಿದಂತೆ ಆ ಗಾಂಧೀಜಿಯವರ ಬಗ್ಗೆ ಅವನು ಲೇಖನಗಳನ್ನು ಕೂಡ ಅಲ್ಲಿ ಬರೀತಾರೆ. ಭಾರತೀಯ ಚಿತ್ರಗಳನ್ನು ನೋಡ್ತಿದ್ದ, ಸಂಗೀತ ಕಚೇರಿಗಳಿಗೆ ಹೋಗ್ತಿದ್ದ, ಆಮೇಲೆ ಆ ಭಗವದ್ಗೀತೆಯನ್ನು ಕೂಡ ಅವನು ಓದ್ತಿದ್ದ. ಯಾರು? ಬ್ರೂಸ್. ಮಾಂಸ ತಿನ್ನುವುದನ್ನೆಲ್ಲ ಬಿಟ್ಟು ಬಿಟ್ಟಿದ್ದ. ಹರೇ ಕೃಷ್ಣ. ಮ್ಯೂಟ್ ಮಾಡ್ಕೊಳ್ಳಿ. ಭಾರತಕ್ಕೆ ಮರಳಿ ಅವರು ಕಾಲೇಜಿನಲ್ಲಿ ಉನ್ನತ ಅಧ್ಯಯನವನ್ನು ಕೈಗೊಳ್ಬೇಕು ಅಂತ ಹೇಳಿ ಯೋಚನೆ ಮಾಡ್ತಾನೆ. ಅಮೆರಿಕಕ್ಕೆ ಹಿಂದಿರುಗಿ ಅಲ್ಲಿ ಪೂರ್ವದ ಈ ಧರ್ಮ ಅದನ್ನು ಕಲಿಸ್ಬೇಕು ಅಂತೇಳಿ ಅವನು ಯೋಜನೆಯನ್ನು ಮಾಡಿದ್ದಾನೆ. ಆದ್ರೆ ಆ ಮಧ್ಯೆ ಅವನಿಗೆ ಈ ಮನಸ್ಸಾಸ್ತ್ರದ ಬಗ್ಗೆ ಪ್ರಯೋಗವನ್ನು ಮಾಡ್ಲಿಕ್ಕೆ ಕೂಡ ಅವನು ಬಯಸ್ತಿದ್ದ. ಇಲ್ಲಿ ಚಕ್ ಬರ್ನೆಟ್ ಅವನು 18ರ ಹರೆಯದವ. ಅವನ ತಾಯಿಗೆ ವಿವಾಹ ವಿಚ್ಛೇದನ ಆಗಿತ್ತು. ಅವನು ಗ್ರೀನ್ವಿಚ್ ಹಳ್ಳಿಗೆ ಅವಳು ಹೋಗಿದ್ಲು ತಾಯಿ. ಆಗ ಅವಳು ತಾಯಿ ಕೂಡ ಮನಸ್ಸಾಸ್ತ್ರ ಅಧ್ಯಯನವನ್ನು ಅವಳು ಮಾಡ್ತಿದ್ಲು. ಚಕ್ ತನ್ನ ತಾಯಿಯ ಮಳಿಗೆಯಿಂದ ಹೊರ ಬೀಳ್ತಾನೆ. ಅವನು ಈ ಕೆಲ ಪೂರ್ವ ಬದಿಯ 12ನೇ ಬೀದಿಯ ಮನೆಯೊಂದಕ್ಕೆ ಬರ್ತಾನೆ. ಅಲ್ಲಿ ಅಲೆನ್ ಗಿನ್ಸ್ಬರ್ಗ್ ಮತ್ತೆ ಈ ಬೇರೆ ಹಿಪ್ಪಿ ಕವಿಗಳು, ಸಂಗೀತಗಾರರು ಎಲ್ಲ ಇದ್ರು. ಅಲ್ಲಿ ಜಾರ್ಜ್ ಕೊಳಲು ವಾದಕನಾಗಿದ್ದ. ಅವನು ವೃತ್ತಿಪರ ತಂಡದಲ್ಲಿ ಎಲ್ಲ ಅವನು ಕೆಲಸ ಮಾಡ್ತಿದ್ದ. 6 ವರ್ಷಗಳಿಂದ ಈ ಹಠಯೋಗ ಅಭ್ಯಾಸ ಮಾಡ್ತಿದ್ದ ಚಕ್ ಇತ್ತೀಚೆಗಷ್ಟೇ ಅವನು ಈ ಯಾವುದು ಮನಸ್ಸಾಸ್ತ್ರ ಅದರ ಬಗ್ಗೆ ಪ್ರಯೋಗ ಮಾಡ್ತಿದ್ದ. ಹಾಗೆ ಅವನು ಏಕಾಗ್ರ ಚಕ್ರಗಳ ದೃಷ್ಟಿಯನ್ನು ಕೂಡ ಅವನು ಪಡೆದಿದ್ದ. ಅಲ್ಲಿ ಡಕ್ನ ಅತ್ಯಾಪ್ತ ಒಬ್ಬ ಮಿತ್ರ ಇದ್ದ. ಅವನು ಬೇಸಿಗೆಯಲ್ಲಿ ಏನ್ ಮಾಡ್ತಿದ್ದ, ಸಲ್ಲಿಂಗರ ಒಳಗಾಗಿ ಚಕ್ನನ್ನು ಕೂಡ ಅಲ್ಲಿಗೆ ಕರ್ಕೊಂಡೋಗಿ ಜಿಗಿಪ್ಸುತನಾಗಿ ಮಾಡ್ತಾನೆ. ಕೆಳನಗರದ 2ನೇ ಅವೆನ್ಯೂದಲ್ಲಿ ಭಾರತೀಯ ಸ್ವಾಮಿಯೊಬ್ಬರು ಅಲ್ಲಿ ನೆಲೆಸಿದ್ರು. ಯಾರೋ ಚಕ್ಕಿಗೆ ಅದನ್ನು
ಹೇಳ್ತಾರೆ. ಆಗಸ್ಟಿನಲ್ಲಿ ಒಂದು ದಿನ ಅವನು ಬೇರೆ ದಾರಿ ಕಾಣದೆ ಆ ಕಾಣಿಕೆಗಳ ಅಂಗಡಿಗೆ, ಆ ಕಿಟಿಕಿಗೆ ಬರ್ತಾನೆ ಅಲ್ಲಿಗೆ ಪ್ರಭುಪಾದರ ಹತ್ರ. ಸ್ಟೀವ್ ಗಾರಿನೋ ನ್ಯೂಯಾರ್ಕ್, ಅವನು ಅಗ್ನಿಶಾಮಕ ದಳದಲ್ಲಿ ಅವನ ಅಗ್ನಿಶಾಮಕ ದಳದಲ್ಲಿ ಇದ್ದ ಒಬ್ಬ ಯೋಧನ ಮಗ. ಅವನು ನಗರದಲ್ಲಿ ಬೆಳೆದು ಅಲ್ಲಿ ಕಾಲೇಜಲ್ಲಿ 1961ರಲ್ಲಿ ಅವನು ಪದವೀಧರನಾಗಿದ್ದ. ತಂದೆಯ ಪ್ರಭಾವದಿಂದ ಅವನು ನೌಕಾಯಾನದ ಕೆಲಸಕ್ಕೆ ಕೂಡ ಅಲ್ಲಿ ಸೇರಿದ್ದ. ಅಲ್ಲಿ 2 ವರ್ಷ ಕಾಲ ಅವನು ಸೈನ್ಯದ ಯಾಂತ್ರಿಕ ಜೀವನವನ್ನು ಮಾಡಿ ಅಲ್ಲಿ ಅದನ್ನೆಲ್ಲ ಸಹಿಸಿದ, ಯಾಂತ್ರಿಕ ಜೀವನವನ್ನೇ ಸಹಿಸಿದ ಅಲ್ಲಿ. ಆಮೇಲೆ ಅವನು ಗೆಳೆಯರನ್ನು ಸೇರಲು ಬಿಡುವು ಸಿಗ್ಬೇಕು ಅಂತೇಳಿ ಕಾಯ್ತಾ ಇದ್ದ. ಕೊನೆಗೆ ಅಧ್ಯಕ್ಷ ಕೆನಡಿಯಿಂದ ಅವನ ಸಾವಿನ ನಂತರ ಇವನಿಗೆ ಬಿಡುಗಡೆ ಸಿಗ್ತದೆ. ಅವನನ್ನು ಗೌರವಪೂರ್ವಕವಾಗಿ ಕಳಿಸ್ತಾರೆ. ಅವನು ತನ್ನ ತಂದೆ ತಾಯಿಯವರನ್ನು ನೋಡದೆ ನೇರವಾಗಿ ಈ ಕೆಲ ಪೂರ್ವ ಬದಿಗೆ ಬರ್ತಾನೆ. ಆಗ ಅವನ ಮನಸ್ಸಿನಲ್ಲಿ ಈ ಆಧ್ಯಾತ್ಮಿಕ ಸ್ಥಳವನ್ನು ನೋಡಿ ಅದರ ಬಗ್ಗೆ ಅವನಿಗೆ ಮನಸ್ಸು ಹೋಗ್ತದೆ. ಅಲ್ಲಿ ಫ್ರಾನ್ಸ್ ಕಾಫ್ಕಾ ಮತ್ತೆ ಇತರರ ಸಾಹಿತ್ಯದ ಪ್ರಭಾವವಾಗಿ ಅವನು ಒಳಗಾಗಿ ಕಥೆಗಳನ್ನು, ಲಘು ಕಾದಂಬರಿಗಳನ್ನು, ಇವುಗಳನ್ನೆಲ್ಲ ಬರೆದಿದ್ದ. ಮತ್ತೆ ಈ ಮನಃಶಾಸ್ತ್ರವನ್ನು ತೆಗೆದುಕೊಳ್ಳಲು ಅವನು ಆರಂಭಿಸಿದ. ಅಲ್ಲಿ ಜಾಜ್ ಅವನು ಸಂಗೀತಕಾರನಾಗಿದ್ದ. ಅಲ್ಮೆಂಟ್ ಅವನು ಧ್ವನಿ ಮುದ್ರಿಸಿ ಆ ಪರಮ ಪ್ರೇಮ, ಆ ದೇವರು ವಾಸ್ತವವಾಗಿ ಅಸ್ತಿತ್ವದಲ್ಲಿ ಇದ್ದಾನೆ ಎಂದು ಯೋಚಿಸಲು ಪ್ರಾರಂಭಿಸಿದ್ದಾನೆ. ಅಲ್ಲಿ ಸ್ಟೀವ್ಗೆ ಅಲ್ಲಿ ಪ್ರೋತ್ಸಾಹ ಸಿಗ್ತದೆ. ಜೀವನಕ್ಕೆ ಸಾಕಾಗುವಷ್ಟು ಹಣ ಸಂಪಾದಿಸ್ಲಿಕ್ಕಾಗಿಯೇ ಸ್ಟೀವ್ ಕಲ್ಯಾಣ ಮಂತ್ರಾಲಯದಲ್ಲಿ ಅವನು ಕೆಲಸ ಮಾಡ್ತಾನೆ. ಮಧ್ಯಾಹ್ನದ ಊಟದ ಸಮಯದಲ್ಲಿ 2ನೇ ಅವೆನ್ಯೂ ರಸ್ತೆಯಲ್ಲಿ ನಡೆದು ಬರ್ತಿದ್ದಾಗ ಅವನು ಮೆಚಲೆಸ್ ಗಿಫ್ಟ್ ಆ ಅಂಗಡಿಯನ್ನು ನೋಡ್ತಾನೆ. ಅಲ್ಲಿ ಕಿಟಕಿಯಲ್ಲಿ ಒಂದು ಸಣ್ಣ ಕಾಗದದ ತುಣುಕು ಇರ್ತದೆ. ಅದರಲ್ಲಿ ಭಗವದ್ಗೀತೆಯ ಉಪನ್ಯಾಸಗಳು, ಶ್ರೀ AC ಭಕ್ತಿ ವೇದಾಂತ ಸ್ವಾಮಿ ಅಂತೇಳಿ ಬರ್ದಿಟ್ಟು ಆ ಘೋಷಣ ವಾಕ್ಯ ಅದರಲ್ಲಿ ಇತ್ತು. ಚಕ್ ಏನ್ ಮಾಡ್ತಾನೆ, ಅವನು ಏನ್ ಹೇಳ್ತಾನೆ ಅಂತ ಹೇಳಿದ್ರೆ, ಅವನು 2ನೇ ಅವೆನ್ಯೂ ರಸ್ತೆಗೆ ಮೊದಲ ಬೀದಿಯನ್ನು ಅವನು ನೋಡ್ತಾನೆ. ಅಲ್ಲಿ ಬರುವಾಗ ಕೀರ್ತನೆ ನಡೆಯುವುದನ್ನು, ಕೆಲವು ಜನರು ಗೋಡೆಗೆ ಎದುರಾಗಿ ಕುಳಿತಿರುವುದನ್ನು ಅವನು ನೋಡ್ತಾನೆ. ಅವನು ಅಲ್ಲಿ ಕಾಲು ಹಾದಿಯಲ್ಲಿ ಬರುವಾಗ ಅವನ ಬದಿಯಲ್ಲಿ ಕೆಲವು ಮಧ್ಯಮ ವರ್ಗದ ಜನರು ಅವರು ಏನ್ ಮಾಡ್ತಾರೆ, ಒಳಗೆ ನೋಡ್ತಾ ಕಿಟಕಿಗೆ ಕಿಸಿ ಅವರು ನಗುತ್ತಾ ಇದ್ರು. ಅಂದ್ರೆ ಇಲ್ಲಿ ಪ್ರಭುಪಾದರ ಪ್ರವಚನ ಅದು ಇದೆಲ್ಲ ಆಗುವಾಗ ಅವರಲ್ಲಿ ನಗುತ್ತಿದ್ರು. ಆಗ ಅವರತ್ತ ತಿರುಗಿ ಕೈ ಜೋಡಿಸಿ ಇವರು ಕೇಳ್ತಾರೆ, ಸ್ವಾಮಿ ಅವರು ಇರುವುದು ಇಲ್ಲೇನಾ ಅಂತ ಹೇಳಿ ಕೇಳ್ತಾರೆ ಅವರು. ಅದಕ್ಕೆ ಸಹ ಅವರು ನಗ್ತಾರೆ ಅಂತೆ. ಆಗ ಯಾತ್ರಿಕನಿಗೆ ನಿನ್ನ ಶೋಧ ಕೊನೆಗೊಂಡಿತಪ್ಪ ಅಂತೇಳಿ ಆ ಉತ್ತರದಿಂದ ಅವನಿಗೆ ಆಶ್ಚರ್ಯ ಏನೂ ಆಗ್ಲಿಲ್ಲ, ಸತ್ಯ ಅಂತ ಅವನು ಭಾವಿಸಿದ್ದಾನೆ. ಬ್ರೂಸ್ ಮತ್ತೆ ಚಕ್ ಅವರು ಒಬ್ರಿಗೊಬ್ರು ಅಪರಿಚಿತರು. ಆದ್ರೆ ಅವರು 2 ಬಡವಣೆಯ ಅಂತರದಲ್ಲಿ ವಾಸಿಸುತ್ತಿದ್ದವರು. ಮಿತ್ರನ ಸಲಹೆ ಪಡೆದ ಪ್ರಕಾರ ಬ್ರೂಸ್ ಕೂಡ ಅಂಗಡಿ ಮಳಿಗೆಗೆ ಅದೇ ದಾರಿಯಲ್ಲಿ ಹೋಗ್ತಾ ಇದ್ದ. ಈಗ ಬ್ರೂಸ್ ಏನ್ ಹೇಳ್ತಾನೆ, ಅವನು ಹರೇ ಕೃಷ್ಣ ಮಂದಿರವನ್ನು ಹುಡುಕ್ತಾ ಇದ್ದ. ಅಲ್ಲಿ ಯೂಸ್ಟನ್ ಬೀದಿಗೆ ನಡೆದೇ ಹೋಗುವುದೆಂದು ನಿಶ್ಚಯಿಸಿದಾಗ ಅವರ ಮಳಿಗೆಯನ್ನು ಬಿಟ್ಟು ಸಾಲು ಮರಗಳ ರಾಶಿಯಲ್ಲಿ ಇವನು ನಡೆದು ಹೋಗ್ತಾನೆ. ಯಾರು? ಬ್ರೂಸ್. ಅಲ್ಲಿ ಮೊದಲು ಬೀದಿಗೆ ಬಂದಾಗ ಅವನು ಬಲಕ್ಕೆ ತಿರುಗಿದ. ಆನಂತರ ಬೀದಿಯ ಉದ್ದಕ್ಕೂ ಕೂಡ ಹೋಗ್ತಾನೆ. 2 ಸಾಲು ಮರಗಳ ದಾರಿಗೆ ಬರ್ತಾನೆ. ಮೊದಲ ಬೀದಿಯ ಉದ್ದಕ್ಕೂ ಪೋರ್ಚ್ ಎರೆಕನ್ ದವಸ ಧಾನ್ಯಗಳ ಅಂಗಡಿಗಳನ್ನೆಲ್ಲ ನೋಡ್ತಾನೆ. ಮುಂದೆ ಒಂದು ಚರ್ಚ್ ಇರ್ತದೆ. ಅಲ್ಲಿ ಪ್ರತಿಯೊಬ್ಬರು ಎದ್ದು ನಿಂತು ಎಲ್ಲ ಜೋರಾಗಿ ಹಾಡ್ತಿದ್ರು, ಮದ್ದಳೆ ಬಾರಿಸ್ತಿದ್ರು. ಅನಂತರ ಆ ಬೀದಿಯಲ್ಲಿ ಉದ್ದಕ್ಕೂ ನಡೆದು ಹೋಗ್ತಿದ್ದಂತೆಲ್ಲ ಆ ಜಗತ್ತನ್ನು ನಾನು ಈಗ ಬಿಟ್ಟು ಹೋಗ್ತಿದ್ದೇನೆ ಎಂಬ ಭಾವನೆ ಆ ಬುಷ್ಗೆ ಬರ್ತದೆ. ಹೇಗೆ ವಿಮಾನವನ್ನು ಹಿಡಿಯಲು ವಿಮಾನ ನಿಲ್ದಾಣಕ್ಕೆ ಹೋಗುತ್ತಿರುವ ಹಾಗೆ ಆಯ್ತು ಅವನಿಗೆ. ಈಗ ನಾನು ಇಲ್ಲಿಂದ ಒಂದು ಬಿಟ್ಟೆ ಹೋಗ್ತೇನೆ ಅಂತೇಳಿ ಅವನು ಅನಿಸ್ತಾನೆ. 2ನೇ ಅವೆನ್ಯೂ ರಸ್ತೆಗೆ ಬಂದಿಳಿದಾಗ ಹರೇ ಕೃಷ್ಣ ಮಂದಿರವನ್ನು ಅವನು ಕಾಣದಾದ. ಅಲ್ಲೊಂದು ಗ್ಯಾಸ್ ಉಗ್ರಾಣ ಇತ್ತು. ಅನಂತರ ಒಂದು ಚಿಕ್ಕ ಅಂಗಡಿ ಮಳಿಗೆಯನ್ನು ದಾಟಿ ಹಿಂದಕ್ಕೆ ನಡೀತಾರೆ. ಆಗ ಕಿಟಕಿಯಲ್ಲಿ ಭಗವದ್ಗೀತೆ ಉಪನ್ಯಾಸ ಎಂದು ಘೋಷಿಸುವ ಆ ಕಪ್ಪು ಬಿಳುಪು ಫಲಕವನ್ನು ಅವರು ಕಾಣ್ತಾರೆ. ಯಾರು? ಬ್ರೂಸ್. ಆ ಅಂಗಡಿ ಮಳಿಗೆಯನ್ನು ಅವನು ಪ್ರವೇಶಿಸ್ತಾರೆ. ಪಾದರಕ್ಷೆ ಎಲ್ಲ ರಾಶಿ ಇರ್ತದೆ. ಆ ಪಾದರಕ್ಷೆಯನ್ನು ಹಾಗೆಯೇ ಕಳ್ಚಿಟ್ಟು ಒಳಗೆ ಬಂದು ಹಿಂದೆ ಕುಳಿತುಕೊಳ್ತಾರೆ. ಈಗ ಸ್ಟೀವ್ ಇವನು
ಈ ಒಂದು ತಂಡ ಯಾವಾಗಲೂ ಸುಸ್ಥಾಪಿತವಾಗಿ ಸ್ವಲ್ಪ ಹೊತ್ತು ಸಭೆ ಸೇರುತ್ತಿದೆ ಅಂತ ಇವನ ಭಾವನೆ ಆಗಿತ್ತು. ಅಲ್ಲಿ ನೆಲದ ಮೇಲೆ ಹೋಗಿ ಸ್ವಲ್ಪ ಕುಳಿತುಕೊಳ್ತಾನೆ. ರಾಯ್ ಎಂದ ಹೆಸರು ಒಬ್ಬ ಹುಡುಗ ಬರ್ತಾನೆ. ಅವರಲ್ಲಿ ಸೌಜನ್ಯದಿಂದ ಸ್ನೇಹಪರವಾಗಿ ಅವನು ಈ ಸಭೆಗಳ ಅನುಭವ ಇರುವವನು ಅಂತ ಹೇಳಿ ಇವನಿಗೆ ಗೊತ್ತಾಗ್ತದೆ. ಅವನ ಹೆಸರನ್ನು ಕೇಳ್ತಾನೆ. ಆಗ ಇವನಿಗೆ ಖುಷಿ ಆಗ್ತದೆ. ಕೂಡಲೇ ಅವನ ಸ್ವಾಮಿಯವರ ಬದಿಗೆ ಅಷ್ಟೊತ್ತಿಗೆ ಸ್ವಾಮಿಯವರು ಅಲ್ಲಿ ಒಳಗೆ ಪ್ರವೇಶಿಸ್ತಾರೆ. ಅವರು ಕೇಸರಿ ಬಣ್ಣದ ಧೋತಿಯನ್ನು ಹುಟ್ಟಿದ್ರು, ಅಂಗಿ ಹಾಕ್ತಿರ್ಲಿಲ್ಲ, ಕೇವಲ ಒಂದು ಉದ್ದನೆಯ ಅಲಂಕಾರ ಬಟ್ಟೆಯಂತಹ ಬಟ್ಟೆಯನ್ನು ಗಂಟು ಹಾಕಿ ಬಲ ಹೆಗಲಿಗೆ ಹಾಕಿ ಅಡ್ಡವಾಗಿ ಇಳಿಬಿಟ್ಟಿದ್ರು. ಅವರ ತೋಳುಗಳು, ಎಡೆಗಳು ಅದೆಲ್ಲ ಬರಿದಾಗಿತ್ತು. ಎದೆಯ ಒಂದು ಭಾಗವು ಬರಿದಾಗಿತ್ತು. ಆಗ ಇವರಿಗೆ ಅವರನ್ನು ನೋಡಿದಾಗ ಬುದ್ಧನನ್ನು ನೋಡಿದಾಗೆ ಆಯ್ತು ಅಂತೇಳಿ ಅದನ್ನೇ ಬುದ್ಧನನ್ನು ಎನಿಸಿಕೊಂಡ್ರು ಅವರು. ಬ್ರೂಸ್ ಅಲ್ಲೇ ಸುಮಾರು 15 ಜನರು ಅಲ್ಲಿ ನೆಲದ ಮೇಲೆ ಕೂತ್ಕೊಂಡಿದ್ರು. ಇವರು ಬ್ರೂಸ್ ಅಲ್ಲಿಗೆ ಹೋಗುವಾಗ ಉದ್ದ ಗಡ್ಡ ಬಿಟ್ಟವನು ಎದುರಿಗೆ ಬಲಬದಿಯ ಗೋಡೆಯಲ್ಲಿ ಹೊರಗೆ ಕುಳಿತಿದ್ದ. ನಂತರ ಅವನು ಬದಿಯ ಬಾಗಿಲು ತೆರೆಯಿತು. ಅವನು ಸ್ವಾಮೀಜಿ ಆಗ ಒಳಗೆ ನಡೆದು ಬಂದ್ರು. ಅವರು ಒಳಗೆ ಬಂದಾಗ ಬಂದವರನ್ನೆಲ್ಲ ಸ್ವಾಮೀಜಿ ಒಮ್ಮೆ ತಿರುಗಿ ನೋಡಿದ್ರು, ತಲೆಯನ್ನು ತಿರುಗಿಸಿ ನೋಡ್ತಾರೆ. ಆಗ ಅವರ ದೃಷ್ಟಿ ಆ ಬ್ರೂಸ್ ಮೇಲೆ ಬಿತ್ತು. ಆ ಇಬ್ಬರ ಕಣ್ಣುಗಳು ಕೂಡ ಅಲ್ಲಿ ಸೇರಿದವು. ಆಗ ಈ ಬ್ರೂಸ್ಗೆ ಅನಿಸಿತು, ನನ್ನನ್ನು ಏನಾದ್ರೂ ಇವರು ಅಧ್ಯಯನ ಮಾಡ್ತಾರೋ ಏನೋ ಅಂತೇಳಿ. ಯಾಕಂದ್ರೆ ಅವರ ಮನಸ್ಸಿನಲ್ಲಿ ಇದು ಮೊದಲ ಬಾರಿಗೆ ಅವರು ಸ್ವಾಮೀಜಿಯನ್ನು ನೋಡುತ್ತಿರುವುದು. ಮತ್ತೆ ಅಲ್ಲಿ ಸ್ವಲ್ಪ ವಿರಾಮ ಕೂಡ ಇತ್ತು. ಆಮೇಲೆ ವಿರಾಮ ಇದ್ದ ನಂತರ ಇವರು ಯಾರು ಪ್ರಭುಪಾದರು ವೇದಿಕೆಯಲ್ಲಿ ಏರ್ತಾರೆ. ವೇದಿಕೆಯನ್ನು ಏರಿ ಕುಳಿತು ಅವರ ಕೈತಾಳವನ್ನು ತೆಗೆದುಕೊಂಡು ಕೀರ್ತನೆಯನ್ನು ಮಾಡ್ತಾರೆ. ಆ ಕೀರ್ತನೆ ನಮ್ಮ ಮನಸ್ಸನ್ನು ತುಂಬಾ ತಟ್ತದೆ. ಇನ್ನೆಂದು ಕೇಳದಿರುವ ಅಂತ ಅತ್ಯುತ್ತಮ ಸಂಗೀತವಾಗಿತ್ತು ಅಂತೇಳಿ ಬ್ರೂಸ್ ಅಲ್ಲಿ ಹೇಳ್ತಾನೆ. ಹರೇ ಕೃಷ್ಣ ಪದಗಳನ್ನು ಪುನರಾಮರ್ಶಿಸುವಲ್ಲಿ ಯಾವುದೋ ಒಂದು ಆನಂದವನ್ನು ನೀಡಿತ್ತು ಅವರಿಗೆ. ಅವನು ಕೂಡಲೇ ಅದನ್ನು ಅಭ್ಯಾಸವನ್ನಾಗಿ ಮಾಡಿಕೊಂಡ. ಇಲ್ಲಿ ಚಕ್ ಅವನು ಅಂಗಡಿ ಮಳಿಗೆಯನ್ನು ಪ್ರವೇಶಿಸ್ತಾನೆ. ಆ ಒರಟು ನೆಲದಲ್ಲಿ ಆ ಹುಲ್ಲಿನ ಚಾಪೆಯ ಮೇಲೆ ಕುಳಿತ ವ್ಯಕ್ತಿ ಅದು ಗಂಡು ಅಲ್ಲ ಹೆಣ್ಣು ಅಲ್ಲ ಅಂತ ಅವನಿಗೆ ಮೊದಲಿಗೆ ಅದು ಹಾಗೆ ಅನಿಸಿತು. ಆದ್ರೆ ಅವನು ನೋಡಿದಾಗ ಅವನ ಕಣ್ಣುಗಳಿಂದ ನೇರವಾಗಿ ಅವನನ್ನು ನೋಡ್ಲಿಕ್ಕೆ ಆಗ್ಲಿಲ್ಲ ಪ್ರಭುಪಾದ್ರ. ಆ ಕಣ್ಣುಗಳು ಎಷ್ಟು ಪ್ರಕಾಶಮಾನವಾಗಿದ್ದವು, ಥಳಥಳಿಸ್ತಾ ಇತ್ತು. ಬಂಗಾರ ಬಣ್ಣದ ಚರ್ಮ ಆಗಿರುತ್ತು, ಗುಲಾಬಿ ಕೆನ್ನೆ ಇರ್ತಿತ್ತು. ಆಮೇಲೆ ಮುಖಕ್ಕೆ ಚೌಕಟ್ಟು ಹಾಕಿದಂತಹ ದೊಡ್ಡ ಕಿವಿಗಳು, ಮಣಿಮಾಲೆ ಇತ್ತು, 3 ಸುತ್ತಿನ ಮಣಿಮಾಳೆಗಳು. ಅದರಲ್ಲಿ ಒಂದು ಕತ್ತಿನಲ್ಲಿ ಇನ್ನೊಂದು ಸ್ವಲ್ಪ ಕೆಳಗೆ, ಇನ್ನೊಂದು ಎದೆಯ ಹತ್ತಿರ ತನಕ ಬರ್ತಿತ್ತು. ಹೊಳೆಯುವ ಕಣ್ಣುಗಳ ಮೇಲ್ಭಾಗದಲ್ಲಿ ಪಸರಿಸಿದ ಉದ್ದವಾದ ಹಣೆ, ಆ ಉಬ್ಬಿನ ಮೇಲೆ ಅನೇಕ ಸುಕ್ಕುಗಳು ಕೂಡ ಇದ್ದವು. ಅವರ ತೋಳುಗಳು ಅದು ಪ್ರಸವಾಗಿ ಉದ್ದವಾಗಿದ್ದವು. ಈಗ ನಮ್ಮ ಎದುರಿಗೆ ಬಂದಾಗೆ ಆಯ್ತು ಪ್ರಭುಪಾದರು. ಅವರ ಬಾಯಿ ವಿಶಾಲವು, ಪೂರ್ಣವು, ತುಂಬಾ ಕಪ್ಪು ಮತ್ತೆ ಕೆಂಪು ಬಣ್ಣ ಉಳ್ಳದ್ದು, ಮುಗುಳ್ನಾಗೆ ತುಂಬಿದಂತೂ ಆಗಿತ್ತು. ಹಲ್ಲುಗಳು ಆ ಕಣ್ಣುಗಳಿಗಿಂತ ಸಹ ಪ್ರಕಾರವಾಗಿದ್ದವು. ಅವರ ಕತ್ತರಿ ಕಾಲು ಅಂದ್ರೆ ಚಕ್ಕಳು ಮಕ್ಕಳು ಹಾಕಿ ಕೂತ್ಕೊಳ್ಳಿ, ಅಂದ್ರೆ ಪದ್ಮಾಸನ ತರ. ಅದನ್ನು ನಾನು ಹಿಂದೆ ಯಾವುದೇ ಯೋಗ ಗ್ರಂಥದಲ್ಲೂ ಕೂಡ ಕಂಡಿರ್ಲಿಲ್ಲ ಅಂತ ಹೇಳಿ. ಯಾವ ಯೋಗಿಯೂ ಈ ಆಸನವನ್ನು ಹಾಕಿದ್ದನ್ನು ಕಂಡಿರಲಿಲ್ಲ. ಇದು ಒಂದು ಕುಳಿತುಕೊಳ್ಳುವ ಸ್ಥಿತಿ. ಆದರೆ ಅವರ ಬಲಪಾದ ತೊಡೆಗೆ ಅಡ್ಡವಾಗಿ ಹಾದು ಹಿಂದಕ್ಕೆ ಎಡತೊಡೆಯ ಬದಿಗೆ ಬಂದಿತ್ತು. ಒಂದು ಮೊಣಕಾಲು ಇನ್ನೊಂದರ ಮೇಲೆ ನೇರವಾಗಿ ಅವರ ಎದುರಿಗೆ ಚಾಚಿತ್ತು. ಅವರ ಪ್ರತಿಯೊಂದು ಅಭಿವ್ಯಕ್ತಿ, ಭಾವ, ಅಭಿನಯಗಳು ನಾನು ಹಿಂದೆ ನೋಡಿದ್ದ ಯಾವುದೇ ವ್ಯಕ್ತಿಯಾದಕ್ಕಿಂತ ಅದು ಭಿನ್ನವಾಗಿತ್ತು. ಇದು ಈ ಮನೋಭಾವ ಚಕ್ಕನಂತವನಿಗೆ ತಿಳಿಯದ ಅರ್ಥಗಳು ಅದಕ್ಕಾಗಿ ಇದೆ ಅಂತೇಳಿ ಅವನು ಗ್ರಹಿಸ್ತಾನೆ. ನನಗೆ ಇದು ಈ ತಿಳಿಯದಂತಹ ಮನೋಭಾವ. ಅವರ ಪಕ್ಕೆಯಲ್ಲಿ ಒಂದು ಮಚ್ಚೆ ಕೂಡ ಇತ್ತು. ಜಡ್ಡುಗಟ್ಟಿದ ಚರ್ಮ ಇತ್ತಂತೆ. ಕರಾಟೆ ಪರಿಣಿತರು ಹೇಗೆ ಬೆರಳು ಗಣಿಕೆಗಳ ಮೇಲೆ ಬೆಳೆಸಿಕೊಳ್ಳುವ ವೃತ್ತಾಕಾರದ ಜಡ್ಡುಗಟ್ಟಿದ ಚರ್ಮ ಅಲ್ಲಿ ಇತ್ತು.
ಅವರು ಮಾತನಾಡುವುದನ್ನು ಎಲ್ಲ ಇವರು ಕೇಳ್ತಾ ಇರ್ತಾರೆ. ಅವರ ಎದುರಿಗೆ ಕುಳಿತುಕೊಂಡಿದ್ರು. ಅವರನ್ನು ಸ್ಪರ್ಶಿಸಲು ಬಳಿಗೆ ಹೋದರೂ ಅವರು ಅಲ್ಲಿ ಇರ್ಲಿಲ್ಲ ಅಂತೇಳಿ ಎನ್ನುವಂತೆ ಆಗ್ತಿತ್ತಂತೆ ಅವರಿಗೆ. ಅವರನ್ನು ಕಾಣುತ್ತಿರುವುದು ಅಮೂರ್ತವೋ ಸೂಕ್ಷ್ಮವೋ ಅದ ಅನುಭವ ಆಗಿತ್ತು ಅವರಿಗೆ. ಹಾಗೆ ಇರ್ಲಿಲ್ಲ ಅದ. ಅಂದ್ರೆ ಆ ಸಮಯದಲ್ಲಿ ಅವರು ಗಾಢ ಉಪಸ್ಥಿತಿಯಲ್ಲಿ ಆಗಿತ್ತು ಇವರದ್ದು ಅಂಗಡಿ ಮಳಿಗೆಯಲ್ಲಿ ಮೊದಲ ಭೇಟಿಯಾದ ಬಳಿಕ ಚಕ್, ಸ್ಟೀವ್, ಬ್ರೂಸ್ ಇವರು ಮೂವರು ಕೂಡ ಆ ಮಾಳಿಗೆಯ ಮೇಲ್ಮಹಡಿಯಲ್ಲಿ ಸ್ವಾಮಿಯನ್ನು ಕಾಣುವ ಸದಾವಕಾಶ ಅವರಿಗೆ ಸಿಗ್ತದೆ. ಇಲ್ಲಿ ಸ್ಟೀವ್ ಈಗ ಅವನಿಗೆ ಊಟದ ಬಿಡುವು. ಅವನೇನ್ ಮಾಡ್ತಾನೆ, ಬಲು ಬೇಗ ಅವನ ಕಾರ್ಯಾಲಯಕ್ಕೆ ಮರಳಬೇಕು. ಅವನು ಬೇಸಿಗೆಯ ವ್ಯಾಪಾರಿ ಸೂಟನ್ನು ತೊಟ್ಟಿದ್ದ. ಅಂಗಡಿ ಮಳಿಗೆಗೆ ಹೋಗಿ ಪುಸ್ತಕವನ್ನು ಕೊಳ್ಳುವಷ್ಟು ಸಮಯ ಮಾತ್ರ ಅವನಿಗೆ ಇದ್ದದ್ದು. ಆ ಬಳಿಕ ಊಟಕ್ಕೆ ಹೋಗಿ ಕೆಲಸಕ್ಕೆ ಮರಳಬೇಕು ಅಂತ ಹೇಳಿ ಯೋಜನೆ ಹಾಕಿಕೊಂಡು ಅಲ್ಲಿಗೆ ಬರ್ತಾನೆ. ಅಂಗಡಿ ಮಳಿಗೆಗೆ ಬರುವಾಗ ಅಲ್ಲಿ ಮೇಲೆ ಹೋಗಿ ಸ್ವಾಮೀಜಿಯವರನ್ನು ನೋಡಬಹುದು ಎಂದು ಆ ಸ್ವಾಮಿಯವರ ಅನುಯಾಯಿಯಲ್ಲಿ ಒಬ್ಬರು ಹೇಳ್ತಾರೆ. ಅವರು ಮೇಲೆ ಮಹಡಿಗೆ ಬರ್ತಾರೆ. ಅಲ್ಲಿ ಹುಡುಗರೊಂದಿಗೆ ತಮ್ಮ ಸ್ಥಾನದಲ್ಲಿ ಕುಳಿತಿದ್ದ ಸ್ವಾಮಿಯವರನ್ನು ನೋಡ್ತಾರೆ. ಆಮೇಲೆ ಅವರ ಮಾತಿಗೆ ಒಡ್ಡಿರ್ಬೇಕು ಅಂತ ಹೇಳಿ ಎನಿಸಿಕೊಳ್ತಾರೆ. ಅವರು ಆ ಮದ್ಭಾಗವತದ 3 ಸಂಪುಟದ ಪುಸ್ತಕಗಳನ್ನು ಕೊಂಡುಕೊಳ್ಳಬಹುದೇ ಅಂತ ಹೇಳಿ ಕೇಳ್ತಾರೆ. ಅಲ್ಲಿ ಭಕ್ತರಲ್ಲೊಬ್ಬ ಪ್ರಭುಪಾದರ ಆಸನದ ಎದುರಿಗೆ ಇದ್ದ ಪೆಟ್ಟಿಗೆಯಿಂದ ಆ ಪುಸ್ತಕಗಳನ್ನೆಲ್ಲ ಕೊಡ್ತಾರೆ. 3 ಪುಸ್ತಕಗಳನ್ನು ಅವರು ಅಲ್ಲಿ ಕೊಡ್ತಾರೆ. ಆಮೇಲೆ ಆ ಪುಸ್ತಕಗಳನ್ನು ಹಿಡಿದುಕೊಂಡು ಇವರು ಇನ್ನು ಇದಕ್ಕೆ ಎಷ್ಟು ಬೆಲೆ ಅಂತ ಕೇಳ್ತಾರೆ. ಆಗ ಅದು $6 ಅಂತ ಹೇಳಿ, ಒಂದೊಂದಕ್ಕೆ $6 ಅಂತ ಹೇಳಿ. ಇಲ್ಲಿದೆಷ್ಟು ಹಣ ಅಂತ ನನಗೆ ಗೊತ್ತಿಲ್ಲ. ನಾನು $20 ಅವರು ಅಲ್ಲಿ ಕೊಟ್ಟರು. ಪುಸ್ತಕದ ಬೆಲೆ ಎಷ್ಟೆಂದು ಕೇಳಲು ಅಥವಾ ಹಣ ಕೊಡಲು ಇರುವ ವ್ಯಕ್ತಿ ಅವರೊಬ್ಬರೇ ಅಂತ ಹೇಳಿ ಅಲ್ಲಿ ತೋರಿತು. ಏಕೆಂದ್ರೆ ಅವರನ್ನು ಪ್ರತಿನಿಧಿಸಿ ಬೇರೆ ಯಾರೂ ಮುಂದೆ ಅಲ್ಲಿ ಬಂದಿಲ್ಲ. ಅವರೆಲ್ಲ ಸುಮ್ಮನೆ ಹಿಂದೆ ಕುಳಿತು ಅವರ ಮಾತನ್ನು ಮಾತ್ರ ಕೇಳ್ತಿದ್ರು. ಈಗ ಈ ಪುಸ್ತಕಗಳು ಧರ್ಮಗ್ರಂಥದ ಭಾಷ್ಯಗಳೇ ಅಂತೇಳಿ ಈಗ ಇವನು ಸ್ಟೀವ್ ಕೇಳ್ತಾನೆ. ಪುಸ್ತಕಗಳ ಬಗ್ಗೆ ನಂಗೀಗ ಸ್ವಲ್ಪ ಮಟ್ಟಿಗೆ ಗೊತ್ತಿದೆ. ನಾನು ಆದ ಕಾರಣ ಅವರು ಸ್ವಾಮೀಜಿ ಹತ್ರ ಅದನ್ನು ಕೇಳ್ತಾರೆ. ಆಗ ಸ್ವಾಮೀಜಿ ಹೌದು ಅಂತ ಹೇಳ್ತಾರೆ. ಮುಗುಳ್ ನಗುತ್ತಾ ಅದನ್ನು ವ್ಯವಧಾನವಾಗಿ ಕುಳಿತ ಸ್ವಾಮೀಜಿಯಲ್ಲಿ ತುಂಬಾ ಆಕರ್ಷಕವಾಗಿ ಇದ್ರು. ಅವರು ತುಂಬಾ ಗಟ್ಟಿಗರು, ಆರೋಗ್ಯಶಾಲಿ ಅಂತ ಹೇಳಿ ಯಾರಿಗೆ ಸ್ಟೀವ್ಗೆ ಗೊತ್ತಾಗ್ತದೆ. ಅವರು ಮುಗುಳ್ ನಕ್ಕಾಗ ಅವರ ಎಲ್ಲ ಹಲ್ಲುಗಳು ಎಲ್ಲ ಸುಂದರವಾಗಿದ್ದು, ಮೂಗಿನ ಹೊಳೆಗಳು ಶ್ರೀಮಂತವಾಗಿ ಜ್ವಲಿಸಿದವಂತೆ. ಅವರ ಮುಖ ಎಲ್ಲ ಪೂರ್ಣವಾಗಿ ಕಾಣ್ತಿತ್ತು, ಶಕ್ತಿ ಸಂಪನ್ನವಾಗಿತ್ತು. ಮತ್ತೆ ಭಾರತೀಯ ವಸ್ತ್ರವನ್ನು ಅವರು ತೊಟ್ಟಿದ್ರು. ಚಕಳ ಮಕಲ ಹಾಕಿ ಕುಳಿತಿದ್ದರಿಂದ ಅವರ ಮೃದು ಚರ್ಮ ಆ ಪಾದಗಳು ಭಾಗ ಸ್ವಲ್ಪ ಮಾತ್ರ ತೋರ್ತಿತ್ತು. ಅವರ ಅಂಗಿ ತೊಟ್ಟಿರ್ಲಿಲ್ಲ. ದೇಹದ ಮೇಲ್ಭಾಗಕ್ಕೆ ಭಾರತೀಯ ಶಾಲನ್ನು ಅವರು ಹೊದ್ದುಕೊಂಡಿದ್ರು. ಮತ್ತೆ ಅಂಗಾಂಗಗಳೆಲ್ಲ ಕೃಶವಾಗಿ ಇದ್ದವು. ಅವರ ಮೊಟ್ಟೆ ಮಾತ್ರ ಮುಂದೆ ಸ್ವಲ್ಪ ಚಾಚಿತ್ತು. ಸ್ವಾಮೀಜಿ ಪುಸ್ತಕ ಮಾರಾಟವನ್ನು ತಾವೇ ಸ್ವತಃ ನಿರ್ವಹಿಸಬೇಕು ಅಂತೇಳಿ ಬೇಕಾದುದನ್ನು ಕಂಡಾಗ ನಾನು ಅವರಿಗೆ ತೊಂದರೆ ಕೊಡಲು ಬಯಸಲಿಲ್ಲ ಅಂತೇಳಿ ಅಲ್ಲಿ ಹೇಳ್ತಾ ಇದ್ದಾರೆ. ಅವರು $20ಗಳಿಂದ ಕೊಡಬೇಕಾದ ಚಿಲ್ಲರೆಯನ್ನು ದಯವಿಟ್ಟು ಇಟ್ಟುಕೊಳ್ಳಬೇಕೆಂದು ನಾನು ಅವರನ್ನು ಬಲು ಬೇಗ, ಅಂದ್ರೆ ಇವರು $20 ಕೊಟ್ಟರು, ಅವರು ಹಿಂದೆ ಕೊಡ್ಬೇಕಿತ್ತು. ಆದ್ರೆ ಇವರು ಬೇಡ, ಅದು ನೀವೇ ಇಟ್ಕೊಳ್ಳಿ ಅಂತ ಹೇಳಿ ಅಲ್ಲಿ ಹೇಳ್ತಾರೆ. ಆದ್ರೆ ಇವರಲ್ಲಿ ಯಾವ ಚೀಲಗಳು ಇರ್ಲಿಲ್ಲ. ಒದಕ್ಕೆ ಇಲ್ಲದ 3 ಸಂಪುಟಗಳನ್ನು ಅವರು ಕೈಗೆ ಎದ್ದು ನಿಲ್ತಾರೆ. ಆಗ ಸ್ವಾಮೀಜಿ ಹೇಳ್ತಾರೆ, ಕುಳಿತುಕೋ ಇತರರಂತೆ. ಅವರ ಎದುರಿಗೆ ಇವರು ಕುಳಿತುಕೊಳ್ಬೇಕಂದ್ರೆ ಅವರ ಕೈ ಸನ್ನೆಯನ್ನು ಅಲ್ಲಿ ಮಾಡ್ತಾರೆ. ಅವರು ಕುಳಿತುಕೋ ಎನ್ನುವುದನ್ನು ವಿಭಿನ್ನ ಧ್ವನಿಯಲ್ಲಿ ಹೇಳಿದ್ರು. ಆಗ ಧ್ವನಿ ಏನಾಯ್ತು, ಬಾರಾಯ್ತು. ಈಗ ಈ ಪುಸ್ತಕ ಮಾರಾಟ ಮುಗ್ದಿದೆ. ನಾನು ಇತರರೊಡನೆ ಕುಳಿತುಕೊಂಡು ಅವರ ಮಾತನ್ನು ಕೇಳಬೇಕು ಎನ್ನುವುದು ನನ್ಗೆ ಕೂಡ ಅಲ್ಲಿ, ಅಂದ್ರೆ ಅಲ್ಲಿ ಯಾರು ಸ್ಟೀವ್ಗೆ, ಅವನಿಗೆ ಅದಲ್ಲಿ ಸೂಚನೆ ಬಂದಾಗೆ ಹೇಳ್ತಾರೆ. ಈಗ ಅಲ್ಲಿ ಹಗಲು ಹೊತ್ತು ಅವರೊಡನೆ ಅನೇಕ ಗಂಟೆಗಳನ್ನು ಕಳೀತಾರೆ. ಬಾಕಿ ಬೇರೆಯವರೆಲ್ಲ ಅಷ್ಟೊತ್ತು ಕಳೀತಾರೆ. ಆ ಮಹತ್ವದ ಆಹ್ವಾನ ನೀಡುತ್ತಿದ್ದದ್ದು. ಆದ ಕಾರಣ ಹಗಲು ಹೊತ್ತು ಅವರೊಡನೆ ನಾನು ಅನೇಕ ಗಂಟೆಗಳನ್ನು ಕೂಡ ಅವರು ಕಳೀತಾರೆ.
ಹೀಗೆ ಸಾಮಾನ್ಯ ಕೆಲಸ ಇರುವುದರಿಂದ ಇವರಿಗೆ ಏನಾಗ್ತದೆ, ಇಲ್ಲಿ ಬರ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ಆಪ್ತವಾಗಿ ಮಾತನಾಡಲು ವಿರಾಮದ ಬಗ್ಗೆ ಅವರಿಗೆ ಎಲ್ಲ ಕೆಲವು ಸಲ ಮತ್ಸರಸ ಆಗ್ತಿತ್ತು. ನನ್ನನ್ನು ಕುಳಿತುಕೊಳ್ಳಲು ಹೇಳಿದ್ದರಿಂದ ನನಗೆ ಅವರ ಮಾತನ್ನು ಕೇಳುವ ಅಗತ್ಯ ಕೂಡ ಇಲ್ಲಿ ಸ್ಟೀವ್ಗೆ ಇತ್ತು. ಅವರು ಎಲ್ಲ ಕೆಲಸವನ್ನು ನಿಲ್ಲಿಸಿ ಅವರ ಮಾತನ್ನು ಕೇಳುವುದಕ್ಕಿಂತ ಉತ್ತಮವಾದದ್ದು ಈ ಜಗತ್ತಿನಲ್ಲಿ ಬೇರೆ ಯಾವುದೂ ಇಲ್ಲ ಅಂತೇಳಿ ಅಲ್ಲಿ ಎನಿಸಿತು. ಕಾರ್ಯಾಲಯಕ್ಕೆ ಮರಳುವುದು ಅಪೇಕ್ಷಿತವಾಯಿತು. ವಾದ ಮಾಡಲು ಇಷ್ಟ ಆಗಲಿಲ್ಲ. ಆದರೂ ಅವರು ಅಲ್ಲಿಗೆ ಬರುವುದು, ಇಲ್ಲಿ ಇರುವುದು ಸಾಧ್ಯವಿರಲಿಲ್ಲ. ನನ್ನನ್ನು ಶ್ರಮಿಸಿ ನಾನೀಗ ಹೋಗ್ಬೇಕು ಅಂತೇಳಿ ಇಲ್ಲಿ ಹೇಳ್ತಾರೆ. ಆಗ ಕೇವಲ ಊಟದ ಬಿಡುವಿನಲ್ಲಿ ಬಂದಿದ್ದೇನೆ ಅಂತೇಳಿ ಹೇಳ್ತಾರೆ. ಬಾಗಿಲ ಕಡೆಗೆ ಹೊರಡಲು ತಯಾರಾಗಿ ಬಿಟ್ರು. ಆಗ ಈ ಸ್ವಾಮೀಜಿ ಹೇಳ್ತಾರೆ, ದೊಡ್ಡದಾಗಿ ನಗ್ತಾರೆ. ಆಕರ್ಷಕವಾಗಿ ತುಂಬಾ ಸಂತುಷ್ಟರಾಗಿ ಕಾಣುವ ಮೂಲಕ ಅವರ ಪ್ರತಿಕ್ರಿಯೆಯನ್ನು ಅಲ್ಲಿ ಕೊಡ್ತಾರೆ. ನಾನು ಕೆಲಸ ಮಾಡುವ ಕ್ರಿಯಾಶೀಲನಾಗಿರುವ ತರುಣನೆನ್ನುವುದು ಅಂತೇಳಿ ಅವರಿಗೆ, ಯಾರಿಗೆ, ಸ್ಟೀವ್ಗೆ ಈಗ ಅವರು ಅದನ್ನು ಮೆಚ್ಚಿದ್ರು ಅಂತೇಳಿ ಆಯ್ತು. ಆಮೇಲೆ ಚಕ್, ಇವನು ಭಕ್ತರಲ್ಲೊಬ್ಬ ಅಂಗಡಿ ಮಳಿಗೆಯಲ್ಲಿ ಸ್ವಾಮಿಯವರನ್ನು ಏಕಾಂತದಲ್ಲಿ ಕಾಣಲು ಮೇಲ್ ಮಹಡಿಗೆ ಹೋಗ್ತಾನೆ. ಅವನು ಆಮಂತ್ರಿಸಿದ. ಅಂಗಡಿ ಮಳಿಗೆಯಿಂದ ಸಭಾ ಮಾರ್ಗಕ್ಕೆ ಮತ್ತು ತಕ್ಷಣ ವನಭೋಜನದ ಮೇಜು, ಅಲ್ಲಿ ಪಕ್ಷಿ ಸ್ಥಾನದ ಕೊಳ, ಪಕ್ಷಿಗಳ ಮನೆ, ಹೂವಿನ ಹಾಸಿಗೆಗಳುಳ್ಳ ಚಿಕ್ಕ ಸುಂದರ ಉದ್ಯಾನ, ಅದನ್ನೆಲ್ಲ ಕರೆದೊಯ್ತಾರೆ ಅವರನ್ನು, ಯಾರನ್ನು, ಚಕ್ಕನ್ನು. ಆ ಉದ್ಯಾನವನ್ನು ಹಾದು ಹೋದ ಬಳಿಕ ಅವರು ಮಾಧ್ಯಮ ವರ್ಗದ ಮಳಿಗೆಗೆ ಕಟ್ಟಡಕ್ಕೆ ಕೂಡ ಅಲ್ಲಿ ಬರ್ತಾರೆ. ಮಧ್ಯಮ ವರ್ಗದ ಮಳಿಗೆ ಕಟ್ಟಡಕ್ಕೆ ಬರ್ತಾರೆ. ಅಲ್ಲಿ ಮೆಟ್ಲು ಹತ್ತಿ ನಡೆದು ಮಳಿಗೆಯನ್ನು ಅಲ್ಲಿಗೆ ಪ್ರವೇಶಿಸ್ತಾರೆ. ಆಮೇಲೆ ಅದು ಅಲ್ಲಿ ಯಾವುದೇ ಪೀಠೋಪಕರಣ ಇಲ್ಲ, ಒಂದೇ ಒಂದು ಮೇಜು ಮಾತ್ರ ಇದೆ. ಆ ಮೇಜನ್ನು ನೋಡ್ತಾರೆ. ಇನ್ನೊಂದು ಕೋಣೆಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಭವ್ಯವಾದ ಆಧ್ಯಾತ್ಮಿಕ ಸಾನ್ನಿಧ್ಯದಲ್ಲಿ ಒಂದು ತೆಳುವಾದ ಅರಳೆ ಚಾಪೆಯ ಮೇಲೆ ಆ ಪ್ರಭುಪಾದರಲ್ಲಿ ಕುಳಿತಿತ್ತು. ಆ ಚಾಪೆಗೆ ಆನೆಯ ಚಿತ್ರ ಇರ್ತದೆ. ಅದನ್ನು ಆ ಒಂದು ಗೋಡೆಗೆ ಹೊರಗೆ ಸಿಟ್ಟ ಒಂದು ದಿಂಬು ಇರ್ತದೆ. ಅದರಲ್ಲಿ ಪ್ರಭುಪಾದರು ಕೂತ್ಕೊಳ್ತಾರೆ. ಆ ಬ್ರೂಸ್ ವ್ಯಾಲ್ಸಿ ಒಂದು ರಾತ್ರಿ ಅವರ ಜೊತೆಗೆ ಇವರು ಮನೆಗೆ ಹೋಗ್ತಾರೆ. ಭಾರತಕ್ಕೆ ಹೋಗಿ ಪ್ರಾಚೀನ ಸಾಹಿತ್ಯದ ಪ್ರಾಧ್ಯಾಪಕನಾಗ್ಬೇಕು ಅಂತ ಹೇಳಿ ಇವರ ಆಸಕ್ತಿ ಇತ್ತು. ಅದನ್ನು ಅವರ ವ್ಯಾಲಿಗೆ ಹೇಳ್ತಾರೆ. ವ್ಯಾಲಿ ಯಾಕೆ ಭಾರತಕ್ಕೆ ಹೋಗ್ಬೇಕು ಅಂತ ಹೇಳಿ ವ್ಯಾಲಿ ಕೇಳ್ತಾನೆ. ಆಗ ಭಾರತ ಇಲ್ಲಿಗೆ ಬಂದಿದೆ ಅಂತ ಹೇಳಿ ಕೂಡ ವ್ಯಾಲಿ ಅಲ್ಲಿ ಹೇಳ್ತಾನೆ. ಸ್ವಾಮೀಜಿ ಈ ವಾಸ್ತವ ಸಂಗತಿಗಳನ್ನು ನಿಮಗೆಲ್ಲ ನಮ್ಗೆ ಹೇಗೆ ಕಲಿಸ್ತಿದ್ದಾರೆ, ಭಾರತಕ್ಕೆ ಹೇಗೆ ಹೋಗ್ಬೇಕು ಅಂತ ಹೇಳಿ ವ್ಯಾಲಿ ಸರಿಯಾಗಿ ಗ್ರಹಿಸ್ತಾನೆ ಅಂತ ಹೇಳಿ ಅಲ್ಲಿ ಬ್ರೂಸ್ ಕೂಡ ಅಲ್ಲಿ ಯೋಚಿಸಿದ. ದೀರ್ಘಕಾಲದ ಮನದಾಳದ ಬಯಕೆಯಿಂದ ಅವರು ಭಾರತದ ಗಮನದ ವಿಚಾರವನ್ನು ಕೊನೆ ಪಕ್ಷ ಅಲ್ಲಿ ಸ್ವಾಮೀಜಿಯನ್ನು ಸಂದರ್ಶಿಸಿದ್ರೆ ಅವರು ಸಾಧ್ಯವಾದಷ್ಟು ಕಾಲ ಅಲ್ಲಿ ಸಮಯ ಇದು ಬಿಡ್ಲಿಕ್ಕೆ ಸಮಯವನ್ನು ಅಲ್ಲಿ ಇದು ಮಾಡ್ಬೇಕು, ಸ್ವಾಮೀಜಿ ಹತ್ರ ಸವಿಬೇಕು ಅಂತೇಳಿ ಅವರು ತೀರ್ಮಾನಿಸಿ ಬಿಡ್ತಾರೆ. ಇಲ್ಲಿ ಬ್ರೂಸ್, ಈ ಬ್ರೂಸ್ ಸ್ವಾಮೀಜಿ ಇದ್ದೆಲ್ಲರಿಗೆ ವೈಯಕ್ತಿಕವಾಗಿ ಮಾತನಾಡಲು ಅವನು ನಿಶ್ಚಯಿಸಿದ. ಅದಕ್ಕಾಗಿ ಅಂಗಡಿ ಮಳಿಗೆಗೆ ಹೋದ. ಭಾರತಮ್ಮ ಮಾತಾಜಿ ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ. ವೈಯಕ್ತಿಕವಾಗಿ ಅವನು ಮಾತನಾಡಲು ಅದಕ್ಕಾಗಿ ಅಂಗಡಿ ಮಳಿಗೆಗೆ ಹೋಗ್ತಾನೆ. ಹಿಂಭಾಗದ ಕಟ್ಟಡದ ಮಳಿಗೆಯಲ್ಲಿ ಪ್ರಭುಪಾದರು ಇದ್ದಾರೆ ಎನ್ನುವುದನ್ನು ಅವನು ಕಂಡುಕೊಂಡ. ಆಮೇಲೆ ಹುಡುಗನೊಬ್ಬ ಒಂದು ಸಂಖ್ಯೆಯನ್ನು ತಿಳಿಸ್ತಾನೆ. ನೇರವಾಗಿ ಹೋಗ್ತಾನೆ. ಸ್ವಾಮೀಜಿ ಹತ್ರ ಮಾತನಾಡಬಹುದು ಅಂತ ಹೇಳಿದ. ನೇರವಾಗಿ ಹೋಗಿ ಬಿಡ್ತಾನೆ. ಅಲ್ಲಿ ಗಿಡಗಳು ಬೆಳೆದ ಅಂಗಳ ಎಲ್ಲ ಇತ್ತು. ನ್ಯೂಯಾರ್ಕ್ ನಲ್ಲಿ ಅಂಗಳ ಎಲ್ಲ ಇರುವುದಿಲ್ಲ, ಇಲ್ಲಿ ಮಾತ್ರ ಹಸಿರು ಇರುವುದಿಲ್ಲ ಅಂತೇಳಿ. ಆದ್ರೂ ಇದು ಬಲು ಆಕರ್ಷಕವಾಗಿದೆ. ಈ ಅಂಗಳದಲ್ಲಿ ವನಭೋಜನದ ಮೇಜಿನ ಬೆರಳಚ್ಚು ಮಾಡ್ತಿದ್ದ ಒಂದು ಹುಡುಗ. ಮತ್ತೆ ಇಲ್ಲಿ ಲಘು ಬಗೆಯಿಂದ ಮೆಟ್ಟಲು ಹತ್ತಿಕೊಂಡು ಹೋಗಿ ಕರೆಗಂಟೆ ಬಾರಿಸಿದ್ರು. ಒಂದೆರಡೇ ಕ್ಷಣದಲ್ಲಿ ಬಾಗಿಲು ತೆರೆಯುವಾಗ ಬಂದದ್ದು ಸ್ವಾಮೀಜಿ ಮಾತು. ಅವರು ತಮ್ಮೊಂದಿಗೆ ಮಾತನಾಡಲು ಬಯಸ್ತೇನೆ ಅಂತ ಹೇಳಿ ಇವರು ಹೇಳ್ತಾರೆ. ಯಾರು? ಬ್ರೂಸ್. ಆಮೇಲೆ ಇಲ್ಲಿ ಬಾಗಿಲನ್ನು ಅಗಲವಾಗಿ ತೆರೆದು ಹಿಂದಕ್ಕೆ ಅವರು ಹೋಗ್ತಾರೆ. ಅಲ್ಲಿ ಅವರು ಕುಳಿತುಕೊಳ್ಳುವ ಕೋಣೆಗೆ ಹೋಗ್ತಾರೆ. ಎದುರು ಬದ್ರಾಗಿ ಕುಳಿತುಕೊಳ್ತಾರೆ. ಇವರು ಲೋಹದ ಪೆಟ್ಟಿಗೆ ಮನೆಯ ಹಿಂದೆ ಕೂತ್ಕೊಳ್ತಾರೆ. ಯಾರು? ಪ್ರಭುಪಾದರು. ಈ ಚಾಪೆಗೆ ಉಣ್ಣೆಯ ಹೊದಿಕೆಯನ್ನೆಲ್ಲ ಹೊದಿಸಲಾಗಿತ್ತು. ಅಲ್ಲಿ ಕೂಡ ಆ ಹೊದಿಕೆಯ ಹಂಚುಗಳು ಸವಿದಿದ್ದೆ. ಆನೆಯ ಚಿತ್ರದಿಂದ ಅದು ಅಲಂಕಾರವಾಗಿತ್ತು.
ಆಮೇಲೆ ಅವರು ಈಗ ನನ್ನ ಹೆಸರನ್ನು ಕೇಳಿದ್ರು, ಏನು ಅಂತೇಳಿ. ನಾನು ಬ್ರೂಸ್ ಅಂತ ಹೇಳಿದವನು. ಮತ್ತೆ ಭಾರತದಲ್ಲಿ ಬ್ರಿಟಿಷರ ಕಾಲದಲ್ಲಿ ಕೂಡ ಲಾರ್ಡ್ ಬ್ರೂಸ್ ಅನ್ನೋರು ಇದ್ರು ಅಂತೇಳಿ, ಅವರು ಜನರಲ್ ಆಗಿದ್ದು ಅಭಿಯಾನದಲ್ಲಿ ಅವರು ತೊಡಗಿಕೊಂಡಿದ್ರು ಅಂತೇಳಿ ಪ್ರಭುಪಾದರಲ್ಲಿ ಹೇಳ್ತಾರೆ. ಏನೇನೋ ಎಲ್ಲ ಹೇಳ್ತಾ ಇದ್ದಾರೆ ಅಂತ ಅವರ ಬಗ್ಗೆ, ಲಾರ್ಡ್ ಬ್ರೂಸ್ ಬಗ್ಗೆ. ಆಮೇಲೆ ಸ್ವಾಮೀಜಿ ಅವರು ಮಾತನಾಡಬೇಕೆಂದು ಅವರು ಈಗ ಬ್ರೂಸ್ನ ಕಥೆಯನ್ನು ಹೇಳಬೇಕು ಅಂತೇಳಿ ಕೇಳ್ಕೊಳ್ತಾರೆ. ವಾಸ್ತವವಾಗಿ ಅವರು ಕೇಳಲು ಆಸಕ್ತರಾಗಿದ್ದು ಎನ್ನುವುದನ್ನು ಈಗ ಈ ಬ್ರೂಸ್ ಕಂಡ್ರು. ಅವರಿಗೆ ಈ ಮಳಿಗೆಯಲ್ಲಿ ಇವರನ್ನು ಆಪ್ತರಾಗಿ ಕಂಡ್ರು. ಅವರು ಮಾತನಾಡ್ತಿದ್ದಾಗ ಅವರ ಹಿಂಭಾಗದ, ಅಂದ್ರೆ ಈ ಬ್ರೂಸ್ ಕೂತ್ಕೊಂಡ ಹಿಂಭಾಗದ ಗೋಡೆಯನ್ನು ತುಸು ಮೇಲ್ಭಾಗದಲ್ಲಿ ಅವರು ಕಣ್ಣಾಡಿಸ್ತಾ ಇರ್ತಾರೆ. ಆಗ ಅವರಲ್ಲಿ ಚೈತನ್ಯ ಮಹಾಪ್ರಭುಗಳ ಬಗ್ಗೆ ಮಾತನಾಡ್ತಾ ಇದ್ರು. ಅವರು ನೋಡುತ್ತಿರುವ ರೀತಿಯಲ್ಲಿ ಯಾವುದೋ ಚಿತ್ರವನ್ನು ಏನನ್ನೋ ಒಂದು ಸ್ಪಷ್ಟವಾಗಿ ಅವರು ದಿಟ್ಟಿಸುತ್ತಿರುವಂತೆ ಇತ್ತು. ಅವರ ಕಣ್ಣುಗಳಲ್ಲಿ ಒಂದು ಗಾಢ ಪ್ರೇಮ ಇತ್ತು, ಅದು ವ್ಯಕ್ತ ಆಗ್ತಿತ್ತು. ಹಾಗೆ ನೋಡಲು ಕಾರಣ ಏನಂತ ಹೇಳಿ ಈ ಬ್ರೂಸ್ ಒಮ್ಮೆ ಹಿಂದೆ ತಿರುಗಿ ನೋಡ್ತಾರೆ. ಆಗ ಅವರಿಗೆ ಕಂಡದ್ದು ಏನಂದ್ರೆ, ಆ ಕಂದು ಬಣ್ಣದ ಚೌಕಟ್ಟಿನಲ್ಲಿದ್ದ ಒಂದು ಚಿತ್ರ, ಅದರಲ್ಲಿ ಕೀರ್ತನೆ ಮಾಡ್ತಿದ್ದಂಥದ್ದು, ಮತ್ತೆ ನರ್ತಿಸುತ್ತಿದ್ದ ಚೈತನ್ಯ ಪ್ರಭುಗಳು ಕಾಣ್ತಾರೆ. ಮತ್ತೆ ಆ ಪ್ರಭುಪಾದರ ಚೈತನ್ಯ ಪ್ರಭುಗಳೊಂದಿಗೆ ಇತರರನ್ನು ಕೂಡ ಕಾಣ್ತಾರೆ. ಆದ್ರೆ ಇವನು ಬರುವಾಗ ಪ್ರಭುಪಾದರೊಡನೆಗೆ ಆ ಭೌತಿಕ ಭೇಟಿಗೆ ಯಾವಾಗ ಬರ್ತಾನ ಆಗ ತತ್ವ ಸಿದ್ಧಾಂತದ ಚರ್ಚೆಯನ್ನೇ ಮಾತ್ರ ಮಾಡುವ ಉದ್ದೇಶ ಅವನದಾಗಿತ್ತು. ಚಕ್ ಅವರನ್ನು ಕೇಳ್ತಾನೆ, ನೀವು ನನಗೆ ರಾಜಯೋಗವನ್ನು ಕಲಿಸಿಕೊಡ್ತೀರಾ ಅಂತ ಹೇಳಿ ಕೇಳ್ತಾನೆ. ಓಹೋ ಅಂತ ಹೇಳ್ತಾರೆ. ಅದು ಭಗವದ್ಗೀತೆಯಲ್ಲಿದೆ ಅಂತ ಹೇಳ್ತಾರೆ ಪ್ರಭುಪಾದರು. ಪ್ರತಿಯೊಂದನ್ನು ಅವರಿಗೆ ಕೊಡ್ತಾರೆ. ಅಲ್ಲಿ 6ನೇ ಅಧ್ಯಾಯದ ಕೊನೆಯ ಶ್ಲೋಕವನ್ನು ತಿರುಗಿಸು ಅಂತ ಹೇಳ್ತಾರೆ. ಹಾಗೆ ಓದು ಅಂತ ಹೇಳ್ತಾರೆ. ಆಗ ಅನುವಾದವನ್ನು ಈ ಚಕ್ ಓದ್ತಾರೆ, ಜೋರಾಗಿ ಓದ್ತಾರೆ. ಎಲ್ಲ ಯೋಗಿಗಳಲ್ಲಿ ಶ್ರದ್ಧೆ ಮತ್ತು ಭಕ್ತಿಯಿಂದ ಪೂಜಿಸುವವನೇ ಅತ್ಯುತ್ತಮನಾದವನು. ನಾನು ಅದನ್ನು ಪರಿಗಣಿಸ್ತೇನೆ. ನನಗೆ ಶ್ರದ್ಧೆ ಮತ್ತು ಭಕ್ತಿಗಳ ಅರ್ಥ ಏನೆಂದು ತಿಳಿಯಲಿಲ್ಲ. ಆದ್ದರಿಂದ ನಾನು ಹೇಳಿದೆ, ಕೆಲವೊಮ್ಮೆ ನನ್ನ ಹಣೆಯಲ್ಲಿ ಯಾವುದು ಬೆಳಕು ಮೂಡ್ತವೆ ಅದು ಭ್ರಾಂತಿ ಅಂತ ಅವರು ಹೇಳಿದ್ರು. ಒಮ್ಮಿಂದೊಮ್ಮೆಲೆ ಅವರದನ್ನು ಹೇಳಿದ್ರು. ಆಗ ಸ್ವಯಂ ಪ್ರಯಾಸ ಮಾಡಿಕೊಳ್ಳದಿದ್ರು ಆ ಪದಗಳು ನನ್ನನ್ನು ತೀವ್ರವಾಗಿ ಬಂದು ಎಂದರೆ ಅದು ನನ್ನನ್ನು ಪೂರ್ಣವಾಗಿ ಅದು ಹುಡುಗಿಸಿ ಬಿಟ್ಟಿದೆ. ಅಲ್ಲೇ ಹುಡುಗಿಸಿ ಬಿಟ್ಟಿದ್ದಂತೆ ಅವರನ್ನು. ರಾಜ ಎಂದರೆ ದೊರೆ, ಯೋಗಗಳ ದೊರೆ ಅಂತೇಳಿ. ಇನ್ನು ಅಂತ ಸ್ಥಿತಿಯನ್ನು ಗಳಿಸಿದ್ದು ಅವನು ಪ್ರಯೋಗಾಲಯದ ರಾಸಾಯನಿಕಗಳನ್ನು ಬಳಸಿದ್ರಿಂದ ಅಲ್ಲ ಅಂತೇಳಿ ಅಲ್ಲಿ ಅವರು ಪ್ರಭುಪಾದರು ಅವರಿಗೆ ಎಲ್ಲ ತಿಳಿಸಿದ್ರು. ಇಲ್ಲಿ ನಿಜವಾಗಿ ಬಯಸಿದ್ದು ಈ ಚಕ್ ಏನು ಅಂತ ಹೇಳಿದ್ರೆ, ಅದೇ ಅವನಿಗೆ ಕೃಷ್ಣ ಪ್ರಜ್ಞೆಯೇ ಬೇಕಿತ್ತು. ಅದನ್ನೇ ಆ ತರಗತಿಗಳನ್ನು ನೀವು ನಡೆಸ್ತೀರಾ ಅಂತ ಹೇಳಿ ಕೇಳ್ತಾರೆ. ಆಗ ಹೌದು, ನಾನು ಬೆಳಿಗ್ಗೆ 6 ಗಂಟೆಗೆ ನೀನು ಬಂದ್ರೆ ನನ್ನ ಈ ಭಗವದ್ಗೀತೆ ತರಗತಿಗಳನ್ನು ನಾನು ನಡೆಸ್ತೇನೆ. ಆ ವಿಗ್ರಹಕ್ಕೆ ಸ್ವಲ್ಪ ಹೂ ಹಣ್ಣುಗಳನ್ನು ತೆಗೆದುಕೊಂಡು ಬಾ ನನ್ನ ಪಕ್ಕದ ಕೋಣೆಯೊಳಗೆ. ಆಗ ಇವರು ಪಕ್ಕದ ಕೋಣೆಯೊಳಗೆಲ್ಲ ಕಣ್ಣು ಹಾಯಿಸ್ತಾರೆ. ಆ ಮರದ ಹಲಗೆಗಳಲ್ಲಿ ಜೋಡಿಸಿಟ್ಟ ಆ ನೆಲದ ಮೇಲೆ ಆ ಕೋಣೆ ಬರಿದಾಗಿತ್ತು. ಬರಿದಾದ ಒಂದು ಗೋಡೆಗಳು, ಒಂದು ಸಣ್ಣ ಮೇಜು ಅಷ್ಟೇ ಇತ್ತು. ಒಂದು ಚಿತ್ರ ಇತ್ತು, ಅದರಲ್ಲಿ ಮನುಷ್ಯನಂತೆ ಇದ್ದ ಆಕೃತಿಗಳು, ಅವರ ತಲೆಯ ಮೇಲೆ ಎಲ್ಲ ಕೈಗಳು ಇತ್ತು, ತೋಳುಗಳು. ಅದನ್ನು ಆ ಮುಖಗಳನ್ನು ಮತ್ತೆ ನಾನು ನೋಡಿದ ಯಾವುದೇ ಇದ್ರಾಗೆ ಇರ್ಲಿಲ್ಲ. ಆ ಚಿತ್ರ ಎಲ್ಲ ಅವರನ್ನೇ ನೋಡುತ್ತಿದ್ದಾಗೆ ಕಾಣ್ತದಂತೆ ಚಕ್ಕಿಗೆ. ಅವರು ಹೊರ ಬಂದು ಅಂಗಡಿಯ ಮಳಿಗೆಗೆ ಬರ್ತಾರೆ. ಎದುರುಡೆ ಬೀದಿಗೆ ಬಂದಾಗ ಕೆಲವು ಜನರೆಲ್ಲ ಸುತ್ತ ನಿಂತಿದ್ರು. ನಾನು ಇನ್ನು ಮುಂದೆ ಈ ಮನಸ್ಸಾಸ್ತ್ರವನ್ನು ತೆಗೆದುಕೊಳ್ಳುವೆನೆಂದು ಅನಿಸುವುದಿಲ್ಲ. ಇನ್ನು ಇದನ್ನು ನನಗೆ ಜೋರಾಗಿ ಹೇಳಿಕೊಂಡೆ. ಆಗ ಇತರರು, ಕೆಲವು ಜನರು ನಾನು ಹೇಳಿದುದನ್ನು ಕೇಳಿಸಿಕೊಂಡರು. ಇಲ್ಲಿ ಸ್ಟೀವ್ ಅವನು ಆಧ್ಯಾತ್ಮಿಕ ಭಾರತದ ಬಗ್ಗೆ ಮೆಚ್ಚುಗೆಯನ್ನು ತೋರಿಸಲು ಅವನು ಬಯಸಿದ. ಅಲ್ಲಿ ಏನು ಗಾಂಧಿಯ ಆತ್ಮಚರಿತ್ರೆಯನ್ನು ಅವನು ಓದಿದ್ದಾನೆ ಎನ್ನುವುದು ಸ್ವಾಮೀಜಿ ಅವನದೇ ಇಟ್ಟ. ಅದು ತುಂಬಾ ಅದ್ಭುತವಾಗಿದೆ ಅಂತ ಹೇಳಿ ಹೇಳಿದ. ಆಗ ಅಲ್ಲಿ ಅದ್ಭುತವಾದದ್ದು ಏನು ಅಂತ ಹೇಳಿ ಸ್ವಾಮೀಜಿ ಸವಲೈಸಿದ್ರು. ಹೇಳಿದಾಗ ಆ ಕೋಣೆಯಲ್ಲಿ ಇತರರು ಕೂಡ ಅಲ್ಲಿ ಉಪಸ್ಥಿತರಿದ್ರು. ಅಲ್ಲಿ ಅತಿಥಿಯಾಗಿದ್ರು ಕೂಡ
ಯಾರು ಈ ಸ್ಟೀವ್ ಅತಿಥಿಯಾಗಿದ್ರು ಕೂಡ ಅವನು ಬಾಲಿಶವಾದದನ್ನು ಹೇಳಿದರ ಬಗ್ಗೆ ಪ್ರಶ್ನೆಗೆ ಉತ್ತರ ನೀಡಲಿಕ್ಕಾಗಿ ಅವನು ಗಾಂಧಿಯ ಆತ್ಮಚರಿತ್ರೆಗೆ ಸಂಬಂಧಿಸಿದ ಅವನ ನೆನಪುಗಳನ್ನು ಅವನು ಹುಡುಕ್ತಾ ಇದ್ದ. ಅಲ್ಲಿ ಬಾಲ್ಯದ ಘಟನೆ, ಗಾಂಧಿದು ಬಾಲ್ಯದ ಘಟನೆಯನ್ನು ಅವನು ತುಳುಕು ಹಾಕಿದ. ಆಮೇಲೆ ಶಾಕಾಹಾರಿಯಾಗಿ ಬೆಳೆದಿದ್ರು, ಕೆಲವು ಮಿತ್ರರಿಂದ ಪ್ರಚೋದಿತರಾಗಿ ಅವರು ಮಾಂಸ ತಿಂದದ್ದು, ಆ ರಾತ್ರಿಯಲ್ಲಿ ಅವರಿಗೆ ಹೊಟ್ಟೆಯಲ್ಲಿ ಕುರಿಮರಿ ಕೂಗುತ್ತಿದ್ದಂತೆ ಆಗಿದ್ದು, ಅದನ್ನೆಲ್ಲ ಹೇಳ್ತಾನೆ. ಸ್ವಾಮೀಜಿ ಇದನ್ನು ಒಮ್ಮೆಲೆ ಅಲ್ಲಗೆಳೆದು ಬಿಟ್ರು, ಹೇಳಿದ್ರು ಹೆಚ್ಚಿನ ಭಾರತೀಯರು ಎಲ್ಲರೂ ಶಾಕಾಹಾರಿಗಳು, ಅದೊಂದು ಅದ್ಭುತ ಸಂಗತಿ ಅಲ್ಲ, ಬೇರೆ ಯಾವುದೇ ಅದ್ಭುತವಾದದನ್ನು ಹೇಳಲು ಅಲ್ಲಿ ಇವರಿಗೆ ಯಾರಿಗೆ ಸ್ಟೀವ್ಗೆ ಹೇಳಲಿಕ್ಕೆ ಏನು ಅಂತೇಳಿ ಗೊತ್ತಾಗ್ಲಿಲ್ಲ. ಅದನ್ನು ಆತ್ಮಚರಿತ್ರೆಯನ್ನು ಸತ್ಯದೊಡನೆ ನಡೆಸಿದ ಪ್ರಯೋಗ ಅಂತ ಹೇಳಿ ಕರೆಯಲಾಗ್ತದೆ. ಅಲ್ಲಿ ಸತ್ಯದ ಸ್ವರೂಪವಲ್ಲ, ಯಾರದೋ ಒಂದು ಪ್ರಯೋಗದಿಂದ ಅದನ್ನು ಕಾಣಲಾಗದು, ಸತ್ಯ ಯಾವಾಗಲೂ ಸತ್ಯವೇ ಅಂತೇಳಿ ಪ್ರಭುಪಾದರು ಹೇಳ್ತಾರೆ. ಈ ಸ್ಟೀವ್ನ ಅಹಂಕಾರಕ್ಕೆ ಇದು ಒಂದು ಪ್ರಹಾರ. ಸ್ವಾಮೀಜಿ ಇದನ್ನು ಹೀಗೆ ಟೀಕಿಸಿ ಹೇಳಿದ್ದು ಅದೊಂದು ಪ್ರಹಾರ, ಅದು ಸ್ಟೀವಿಗೆ ಒಂದು ಲಾಭ ಅಂತ ಆದಾಗೆ ಆಯಿತು. ಎಲ್ಲ ವಿಭಿನ್ನ ಸಂಗತಿಗಳನ್ನು ಕೂಡ ಅವರು ತರಲು ಅಲ್ಲಿ ಸ್ಟೀವ್ ಕೂಡ ಬಯಸಿದ. ಅವನು ತನ್ನ ಹಿಂಬದಿಯ ಕಿಸೆಯಲ್ಲಿ ಇಟ್ಟುಕೊಂಡ ಒಂದು ತಾನು ಓದುತ್ತಿದ್ದ ಆ ಭಗವದ್ಗೀತೆಯ ಸಾಮಾನ್ಯ ಆವೃತ್ತಿಯನ್ನು ಪ್ರಭುಪಾದರಿಗೆ ತೋರಿಸ್ತಾರೆ. ಅವರು ಹಿಂಬದಿಯ ರಕ್ಷಾ ಕವಚವನ್ನು ಲಕ್ಷ್ಯ ಕೊಟ್ಟು ನೋಡ್ತಾರೆ. ಇದು ಹಿಂದೂಗಳ ಶಾಶ್ವತವಾದ ಶ್ರದ್ಧೆ ಎಂಬ ಉಲ್ಲೇಖವಿತ್ತು. ಸ್ವಾಮೀಜಿ ಆ ನುಡಿಗಟ್ಟನ್ನು ಪ್ರತ್ಯೇಕವಾಗಿ ಎತ್ತಿಕೊಂಡ್ರು. ಆಮೇಲೆ ಹಿಂದೂ ಎನ್ನುವುದು ಹೇಗೆ ಒಂದು ತಪ್ಪು ಹೆಸರು, ಮತ್ತೆ ಸಂಸ್ಕೃತ ಸಾಹಿತ್ಯದಲ್ಲೆಲ್ಲೂ ಇದು ಕಂಡು ಬರುವುದಿಲ್ಲ ಅಂತೇಳಿ ಅದನ್ನು ವಿವರಿಸಿದ್ರು ಅವರಿಗೆ. ಅಲ್ಲಿ ಹಿಂದುತ್ವ, ಹಿಂದೂ ನಂಬಿಕೆಗಳು ಶಾಶ್ವತವಲ್ಲ ಎನ್ನುವುದನ್ನು ಕೂಡ ಅಲ್ಲಿ ವಿವರಿಸಿದ್ದಾರೆ. ಹರೇ ಕೃಷ್ಣ. ಇನ್ನೂ ಕೂಡ ಕೆಲವು ಇದೆ, ಇಲ್ಲಿ ನೋಡೋಣ. ನಾಳೆ ಇಲ್ಲ, ನಾಳ್ದು ಬೇರೆಯವರು ಕ್ಲಾಸ್ ಕೊಡ್ತಾರೆ. ಹರೇ ಕೃಷ್ಣ. ವಾಂಚ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಅನಂತ ಕೋಟಿ ಭಕ್ತ ವೃಂದ ಕಿ ಜೈ. ನಾಮಾಚಾರ್ಯ ಹರಿದಾಸ್ ಠಾಕೂರ್ ಕಿ ಜೈ. ಜಗದ್ಗುರು ಶ್ರೀಲ ಪ್ರಭುಪಾದ್ ಕಿ ಜೈ. ಹರೇ ಕೃಷ್ಣ. ಬಂದಂತ ಎಲ್ಲರಿಗೂ ಕೂಡ ಧನ್ಯವಾದಗಳು. ಇಲ್ಲಿ ನನಗೆ ಯಾರೆಲ್ಲ ಸಹಾಯ ಮಾಡಿದ್ದೀರಿ ಅವರಿಗೆಲ್ಲರಿಗೂ ಧನ್ಯವಾದ. ಧನ್ಯವಾದಗಳು ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ, ಎಲ್ಲರಿಗೂ ಹರೇ ಧನ್ಯವಾದ. ಕೃಷ್ಣ ಮಾತಾಜಿ, ಧನ್ಯವಾದಗಳು. ಎಲ್ಲರೂ ಅಟೆಂಡೆನ್ಸ್ ಹಾಕಿದ್ದೀರಾ? ಹಾಕಿದ್ದೀವಿ ಮಾತಾಜಿ. ನಾನೇ ಹಾಕಿ. ಆಗಿದೆ ಮಾತಾಜಿ. ಓಕೆ, ನಾನು ಹಾಕ್ಲಿಲ್ಲ. ಮಾತಾಜಿ ಹರೇ ಕೃಷ್ಣ ಮಾತಾಜಿ. ಹಾ ಹೇಳಿ. ಅಟೆಂಡೆನ್ಸ್ ಹಾಕಿಲ್ಲ ಮಾತಾಜಿ, ಅಟೆಂಡೆನ್ಸ್ ಹಾಕಿಲ್ಲ, ಲಿಂಕ್ ಇಲ್ಲ ಮಾತಾಜಿ ಇಲ್ಲಿ. ಓಕೆ, ನಾನು ಪುನಃ ಹಾಕ್ತೇನೆ. ಓಕೆ ಲೈಟ್ ಹಾಕಿಲ್ಲ ಅಂದೆ ನಾನು ಹಾಕಿದ್ದೀನಿ. ನಾನೀಗ ಪುನಃ ಹಾಕ್ತೇನೆ. ಬಂತು ನೋಡಿ.